ಅನ್ಲಾಕ್ ಆದಂಥ ಈ ಸಂದರ್ಭದಲ್ಲಿ ಎಲ್ಲೆಡೆ ಬಹುಶಃ ಇವತ್ತಿನ ದಿನ ರಾಜ್ಯದೆಲ್ಲೆಡೆ 2 ಜಿಲ್ಲೆಗಳನ್ನು ಹೊರತುಪಡಿಸಿ, ಕೊಡಗು ಮತ್ತು ಹಾಸನ ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಜಿಲ್ಲೆಗಳನ್ನು ಬೆಳಿಗ್ಗೆ 6ರಿಂದ ರಾತ್ರಿ 9 ಗಂಟೆಯ ತನಕ ಸಡಿಲಿಕೆ ಮಾಡಲಾಗಿದೆ. ಈ ಮೂಲಕವಾಗಿ ಕಂಪ್ಲೀಟಾಗಿ ಅನ್ಲಾಕ್ಗೊಂಡು ಚಟುವಟಿಕೆ ನಿರತ ಕರ್ನಾಟಕ ಆರಂಭಗೊಂಡಿದೆ. ಥಿಯೇಟರ್ ಮತ್ತು ಪಬ್ ಹೊರತುಪಡಿಸಿ ಉಳಿದೆಲ್ಲ ಕಡೆಗಳು, ಬೆಂಗಳೂರಿನಲ್ಲಿ ಮೆಟ್ರೋದಲ್ಲೂ ಕೂಡ 100%, ಉಳಿದ ಎಲ್ಲ ಬಸ್ಸು ಮತ್ತು ಇತರೆ ರೈಲ್ನಲ್ಲೂ ಕೂಡ 100%ರಿಗೆ ಪ್ರಯಾಣ ಮಾಡಬಹುದು ಅಂತ ಅನ್ನೋದು. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ಇವತ್ತಿನ ದಿನ ಪೇಟೆಗಳಲ್ಲಿ ಸಂಚರಿಸಬೇಕಾದ್ರೆ ಟ್ರಾಫಿಕ್ಗಳನ್ನು ನೀವು ನೋಡಿದರೆ ಗೊತ್ತಾದೀತು. ಇಷ್ಟು ದಿನಗಳವರೆಗೆ ಜನ ಮನೆಯೊಳಗೆ ಇದ್ದುಕೊಂಡು ಮತ್ತೆ ಚಟುವಟಿಕೆ ನಿರತರಾಗಲಿಕ್ಕಾಗಿ ಒಮ್ಮಿಂದೊಮ್ಮೆ ಧಾವಂತದಲ್ಲಿ ಬಂದ ಹಾಗೆ ಇತ್ತು. ನಗರ ಭಾಗಗಳಂತೂ ಎಲ್ಲ ಕಡೆಯೂ ಕೂಡ ವಾಹನ ದಟ್ಟಣೆಯಿಂದ ಕೂಡಿದ್ದನ್ನು ನಾವು ಗಮನಿಸ್ತೇವೆ. ಈ ನಡುವೆ ಕೆಲವೊಂದು ಪಟ್ಟಣಗಳಲ್ಲಿ, ಮಂಗಳೂರು ಸೇರಿದಂತೆ, ಏನು ಈ ಲಾಕ್ಡೌನ್ ಸಂದರ್ಭದಲ್ಲಿ ಮಾಡಬೇಕಾದಂಥ ಕಾಮಗಾರಿಗಳನ್ನು ಮಾಡದೇ ಇದ್ದುದರಿಂದ ಇದೀಗ ವಾಹನಗಳೆಲ್ಲ ಹೊರಗೆ ಬಂದಿದೆ. ಇದೀಗ ಕಾಮಗಾರಿಗಳನ್ನು ಎತ್ತಿಕೊಂಡಿದ್ದಾರೆ. ಬಹಳಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಹಳಷ್ಟು ಸಮಸ್ಯೆಗಳನ್ನು ಇವತ್ತು ವಾಹನ ಚಾಲಕರು ಅನುಭವಿಸಿದ್ದು ಕೂಡ ಇದೆ. ಸೊ ಎಲ್ಲದರ ನಡುವೆ ಒಂದೊಂದೆಡೆಯಲ್ಲಿ ಶಿಕ್ಷಣ ಕ್ಷೇತ್ರವು ಕೂಡ ಆರಂಭ ಆಗಬೇಕು ಅಂತಂದಾಗ 3ನೇ ಅಲೆ ಅದು ಮಕ್ಕಳಿಗೆ ಅನ್ನುವ ಆತಂಕ ಇರುವುದರಿಂದ ಅಲ್ಲಿ ಇನ್ನೂ ಕೂಡ ಒಂದಷ್ಟು ಪ್ರಶ್ನೆಗಳು ಉಳಿದಿದ್ದಾವೆ. ಶಾಲೆಗಳು ಆರಂಭಗೊಳ್ಳುತ್ತವೋ ಇಲ್ಲವೋ ಅಂತ. ಕಾಲೇಜುಗಳನ್ನು ಆರಂಭ ಮಾಡಬಹುದು, ಯಾಕಂದರೆ ಈಗಾಗಲೇ ವ್ಯಾಕ್ಸಿನೇಷನ್ ನಡೀತಾ ಇದೆ. ಆದರೆ ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲ್ವರೆಗಿನ ವಿದ್ಯಾರ್ಥಿಗಳಿಗೆ ಆರಂಭಗೊಳ್ಳುತ್ತದೋ ಅಂತನ್ನುವಂಥದ್ದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದಷ್ಟು ಚಟುವಟಿಕೆ ನಿರತರಾಗಿದ್ದಾರೆ, ಜನ ಸ್ವಲ್ಪ ಉಲ್ಲಸಿತರಾಗಿದ್ದಾರೆ. ಬಹುಶಃ ಇವತ್ತಿನ ಪರಿಸ್ಥಿತಿಯನ್ನು ನೋಡಬೇಕಿದ್ರೆ ಈ ಹಿಂದೆ ಇದ್ದಂಥ 2 ತಿಂಗಳ ಒಂದು 60 ದಿನಗಳ ಲಾಕ್ಡೌನ್ ಏನಿದೆ ಅದನ್ನು ಮರೆತ ಹಾಗೆಯೇ ಇತ್ತು. ಅಂದರೆ ಅದು ಏನೂ ಇರಲಿಲ್ವಾ ಅನ್ನುವಂಥ ಪರಿಸ್ಥಿತಿ ಇವತ್ತು ನೋಡಿದೆವು. ಮನುಷ್ಯನ ಗುಣವೇ ಹಾಗೆ. ಅದೆಂಥದೇ ದುರಂತ ನಡೆದು ಹೋಗಲಿ, 1-2 ದಿನದಲ್ಲಿ ಆತ ಮರೆತು ಬಿಡ್ತಾನೆ. ಫೀನಿಕ್ಸ್ ಪಕ್ಷಿ ಅಂತ ಎದ್ದು ಬರ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಭಾಳ ಚಟುವಟಿಕೆ ನಿರತಾರೆ. ಎಲ್ಲವನ್ನು ಮರೆತು ತುಂಬ ಉತ್ಸಾಹದಾಯಕವಾಗಿ ಪಾಲ್ಗೊಳ್ಳುವಂಥ ಒಂದು ಮನೋಭೂಮಿಕೆ ಮನುಷ್ಯನದು. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಆ ರೀತಿಯ ವಾತಾವರಣ ನೋಡ್ತಾ ಇದ್ದೇವೆ. ಇಂಥ ಉತ್ಸಾಹದಾಯಕ ಮತ್ತು ಒಂದಷ್ಟು ಏನು ನಿರೀಕ್ಷೆಗಳನ್ನು ಇಟ್ಟುಕೊಡ್ತಾ ಹೋಗ್ತೀವಿ, ಆಶಾದಾಯಕ ಭಾವನೆಗಳು ಅಂತನ್ನುವಂಥದ್ದು, ಇದು ಹೀಗೆ ಇರಲಿ ಅಂತ ಆಶಿಸೋಣ. ಇವತ್ತು ಈ ಸಂದರ್ಭದಲ್ಲಿ ಈ ಲಾಕ್ ಆದಂಥ ಸಂದರ್ಭವನ್ನು ನೆನಪಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಹೇಗಿತ್ತು ಅಂತ ಅನ್ನೋದು. ಈ ಸಂದರ್ಭದಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಜನರ ಜೊತೆ ಕೆಲಸ ಮಾಡಿದ್ದು, ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದ್ದು, ಆಮೇಲೆ ಆಹಾರದ ಪೊಟ್ಟಣಗಳನ್ನು ವಿತರಣೆ ಮಾಡಿದ್ದು, ಜೊತೆಗೆ ತಾವು ದುಡಿದಂಥ ಹಣವನ್ನು, ತಾವು ಗಳಿಸಿದಂಥ ಒಂದು ಹಣವನ್ನು ಸ್ವಲ್ಪ ಭಾಗವನ್ನು ಅದಕ್ಕೆ ಹಾಕಿ ಇನ್ನೊಬ್ಬ ದಾನಿಯನ್ನು ಕೂಡ ಅದನ್ನು ಬಯಸ್ತಾ, ಇನ್ನೊಬ್ಬ ದಾನಿಯವರು ಕೊಟ್ಟಂಥ ಒಂದಷ್ಟು ಏನು ಕಿಟ್ಟುಗಳು ಇದ್ದಾವೆ, ಆಹಾರ ಪೊಟ್ಟಣಗಳಿದ್ದಾವೆ, ಅದನ್ನೂ ಕೂಡ ಹಂಚುವಂಥ ಒಂದು ಕಾಯಕದಲ್ಲಿ ಇಷ್ಟು ಒಂದು ಅವಧಿಯಲ್ಲಿ ಎಲ್ಲೂ ಭಾಳ ಜನ ಪಾಲ್ಗೊಂಡಿದ್ದರು. ವ್ಯಕ್ತಿಗಳಾಗಿ ಮತ್ತು ಸಂಘ ಸಂಸ್ಥೆಗಳಾಗಿ ಬಹುಶಃ ನಾನು ಯಾವತ್ತೂ ಹೇಳ್ತೇನೆ, ಅಂಥ ವ್ಯಕ್ತಿಗಳು ಒಂದು ವೇಳೆ ಇಲ್ಲದೆ ಹೋಗಿರ್ತಿದ್ರೆ ಹಸಿದವರಿಗೆ ಅನ್ನ ನೀಡುವವರು ಯಾರೂ ಇಲ್ಲ ಅನ್ನೋಂಥ ಪರಿಸ್ಥಿತಿ ಏರ್ಪಟ್ಟಿರ್ತಿತ್ತು. ಆದರೆ ಏನೋ ಒಂದು ಅಂಥ ಭಾಳಷ್ಟು ದಾನಿಗಳು ಇವತ್ತು ನಮ್ಮ ಸಮಾಜದಲ್ಲಿ ಅಂಥ ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿದ್ದರಿಂದಾಗಿ ಬಹುಶಃ ಹಸಿದವರಿಗೆ 2 ಹೊತ್ತಿನ ಅನ್ನ ಸಿಕ್ಕಿದಂಥ ಒಂದು ವ್ಯವಸ್ಥೆಗಳು ಆಗಲಿಕ್ಕೆ ಸಾಧ್ಯ ಆಯಿತು ಅಂತನ್ನುವಂಥದ್ದು. ಬಹುಶಃ ಅಂಥದ್ರಲ್ಲಿ ನಾನು ಭಾಳ ಮಂದಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಕೆಲವು ಸಂಘ ಸಂಸ್ಥೆಗಳ ಮುಖಂಡರುಗಳು, ರಾಜಕೀಯ ಪಕ್ಷಗಳ ಮುಖಂಡರುಗಳು ಅವರೂ ಬಂದಿದ್ದಾರೆ. ವ್ಯಕ್ತಿಗಳಾಗಿ ಬಹಳ ಮಂದಿ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಾಗಿ ತಾನೂ ಕೂಡ ಯಾಕೆ ಇಂಥ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಬಾರ್ದು, ಇಂಥ ಒಂದು ಹಸಿವನ್ನು ನೀಗಿಸುವಂಥ ಕಾಯಕ ಏನಿದೆ ಈ ಕಾಯಕದಲ್ಲಿ ತೊಡಗಿಸಿಕೊಂಡಾಗ ತನ್ನ ಆತ್ಮಸ್ತೃಪ್ತಿ ಜೊತೆಗೆ ತನ್ನ ಒಂದು ಏನು ವೈಯಕ್ತಿಕವಾದಂಥ ತಾನು ಕನಸುಗಳನ್ನು ಇಟ್ಟುಕೊಂಡಿರೋದು ಕೆಲವರಿಗೆ ಒಂದು ಸ್ಫೂರ್ತಿಯಾಗಿರ್ತದೆ. ಅಂಥ ಸ್ಫೂರ್ತಿಯನ್ನು ಇಟ್ಟುಕೊಂಡು ಬಂದಿರುವಂಥ ಬಹಳ ವ್ಯಕ್ತಿಗಳಿದ್ದಾರೆ. ಅಂಥ ವ್ಯಕ್ತಿಗಳಲ್ಲಿ ಅದು ಹನಿಗೂಡಿ ಹಳ್ಳ ಅಂತಲೂ ಹೇಳ್ಬೋದು. ಯಾಕೆ ಒಬ್ಬ ವ್ಯಕ್ತಿ ಮಾಡಿದಂಥ ಕೆಲಸ ಅಥವಾ ಅಳಿಲ ಸೇವೆ ಅಂತಲೂ ಹೇಳ್ಬೋದು. ಅದು ಸಣ್ಣ ಮಟ್ಟಿಗೆ ಅಂತ ಕಂಡ್ರೂ ಕೂಡ ಭಾಳ ದೊಡ್ಡದಾಗಿ ಒಂದು ಹೊತ್ತಿಗೆ ಅಥವಾ 2 ಹೊತ್ತಿಗೆ ಹಸಿದಿರುವವನಿಗೆ ಆ ಅನ್ನವನ್ನು ಕೊಡುವಂಥ ಕೆಲಸ ಕೂಡ ಇದೆಯಲ್ಲ, ಅದು ಮಹತ್ ಕಾರ್ಯ ಅಂತ ಹೇಳ್ತಾರೆ. ಅನ್ನದಾನ ಅದು ಬಹಳ ಮಹದ್ದಾನ, ದೇವರ ದಾನ ಅಂತಲೂ ಕೂಡ ಹೇಳಲಾಗ್ತದೆ ಅಂತನ್ನುವಂಥದ್ದು. ಸೊ ಆ ಮಹಾದಾನವನ್ನು ಮಾಡಿದಂಥ ಹಲವಾರು ವ್ಯಕ್ತಿಗಳಲ್ಲಿ ಇವತ್ತು ನಮ್ಮ ಜೊತೆಗೆ ಶಿರ್ವಾದ ಪವನ್ ಕುಮಾರ್ ಅನ್ನುವಂಥ ಒಬ್ಬ
ಸಮಾಜ ಸೇವಾಕಾಂಕ್ಷಿ, ಸಮಾಜ ಸೇವಾ ಕಾರ್ಯಕರ್ತ ನಮ್ಮ ಜೊತೆ ಇದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಇಡೀ ಕಾರ್ಕಳ ತಾಲೂಕಿನಾದ್ಯಂತ ಅಲ್ಲಲ್ಲಿ 2,000ಕ್ಕೂ ಮಿಕ್ಕಿದ ಆಹಾರ ಪದಾರ್ಥಗಳನ್ನು ಮತ್ತು ಕಿಟ್ಗಳನ್ನು ವಿತರಿಸುವಂಥ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಅಂಥ ವ್ಯಕ್ತಿಯನ್ನು ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ. ಅವರು ಒಬ್ಬಂಟಿಯಾಗಿ ಮಾಡಿದ್ದು, ಜೊತೆಯಲ್ಲಿ ಅವ್ರ ಜೊತೆಗೆ ಬಹಳಷ್ಟು ಮಂದಿ ಸೇರಿದ್ದಾರೆ. ಅವರಲ್ಲಿ ಕೇಳೋಣ ಅವರ ಕೆಲಸಗಳು ಮತ್ತು ಯಾವ ರೀತಿ ಮಾಡಿದ್ದಾರೆ ಅಂತ ಅನ್ನುವಂಥದ್ರ ಬಗೆಗೆ ಪವನ್ ಕುಮಾರ್ ಶಿರ್ವಾ ಅವರ ಜೊತೆಗೆ ನಾವು ಮಾತನಾಡೋಣ. ಪವನ್ ಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಈಗ ಎಲ್ಲ ನಿಂತು ಹೋಯ್ತಾ ಆಹಾರ ಪದಾರ್ಥಗಳನ್ನು ಇವತ್ತಿನಿಂದ ಕೊನೆಯ ಅಥವಾ ಈಗಲೂ ಇನ್ನೂ ಮುಂದೆಯೂ ಕೂಡ ಮುಂದುವರಿತದೆ ಹೇಗೆ? ಅಂದರೆ ಈಗ ಎರಡು ಲಾಕ್ಡೌನಲ್ಲಿ ಆಹಾರ ಕಿಟ್ಟನ್ನು ವಿತರಿಸ್ತಿದ್ವಿ ದಾನಿಗಳ ಸಹಕಾರದಿಂದ. ಅಂದರೆ ಇನ್ನೂ ನಿಲ್ಲಿಸಲಿಲ್ಲ. ಅಂದರೆ ಈಗ ಯಾವ ರೀತಿ ಕೊಡ್ತಿದ್ವಿ ಅಂತ ಹೇಳಿದರೆ, ಮೊದಲು ಕೊಡ್ತಿದ್ದಾಗ ಎಲ್ಲರಿಗೂ ಕಿಟ್ ಹಂಚ್ತಾ ಇಲ್ಲ. ಈಗ ಯಾರು ಈ ಲಾಕ್ಡೌನ್ ಅನ್ಲಾಕ್ ಆದ ಮೇಲೆ ಇನ್ನೂ ತಮ್ಮ ಕುಟುಂಬದಲ್ಲಿ ಬಡ ಕುಟುಂಬ ಯಾರಿದ್ದಾರಾ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಕಿಟ್ಟನ್ನು ಹಂಚ್ತಿದ್ದೇವೆ. ಈಗ ಇನ್ನು ನೆಕ್ಸ್ಟ್ ಬಡ ಕುಟುಂಬದಲ್ಲಿ ಇದ್ದವರು ಈಗ ಅನ್ಲಾಕ್ ಆದ ಮೇಲೆಯೂ ಈಗ ಯಾರು ಸ್ವಲ್ಪ ಅಂದರೆ ಜೀವನ ಸ್ವಲ್ಪ ಸೆಟ್ ಆಗ್ಲಿಕ್ಕೆ ಯಾರಿಗೆ ಸ್ವಲ್ಪ ಕಷ್ಟ ಉಂಟಾ ಅಂಥವರಿಗೆ ಈಗ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೇನೆ. ನಾನು ಎಂಡಿನಿಂದ ಆರಂಭಿಸಿದೆ. ನಾನು ಮೊದಲಿಗೆ ಹೋಗ್ತೇನೆ ಆರಂಭಕ್ಕೆ. ಆರಂಭದಲ್ಲಿ ಕಳೆದ ವರ್ಷ ಕೂಡ ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೆ. ಹೌದು ಸರ್. ಎಷ್ಟು ದಿನ, ಎಷ್ಟು ಮಂದಿಗೆ? ಕಳೆದ ವರ್ಷ ಅಂತ ಹೇಳಿದರೆ ನಾವು ಈ ಸಾರಿ ಎಷ್ಟು ಕಿಟ್ಟು ಕೊಟ್ಟಿದ್ದೇವೆ, ಹೋದ ಸಾರಿ ಕೂಡ 1,500 ಕಿಟ್ಟು ತನಕ ಹೋದ ಸಾರಿ ಕೊಟ್ಟಿದ್ದೇವೆ. ಅಂದರೆ ಹೋದ ಸಾರಿ ಕಿಟ್ಟೊಟ್ಟಿಗೆ ಕೆಲವರಿಗೆ ಮೆಡಿಸಿನ್ ಕೊಟ್ಟಿದ್ದೇವೆ, ಔಷಧಗಳನ್ನು ಕೊಟ್ಟಿದ್ದೇವೆ. ಅಂದರೆ ಮುಖ್ಯವಾಗಿ ಎಂತ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಈಗ ಕೆಲವು ಮನೆಯಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳು, ಹುಟ್ಟಿದ ಮಕ್ಕಳು ಇರ್ತಾರೆ, ಅವರಿಗೆ ಹಾಲಿನ ಅವಶ್ಯಕತೆ ಇರ್ತದೆ. ಆದರೆ ಹಾಲಿನ ಅವಶ್ಯಕತೆ ಇದ್ದರೂ ಕೂಡ ಹೊರಗೆ ಹೋಗಿ ತರುವಷ್ಟು ಕೆಲವರಿಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವರ ಮನೆಯಲ್ಲಿ ಒಂದು ಹಾಲು ತರುವಷ್ಟು ಕೂಡ ಸಂಕಷ್ಟ ಇರ್ತದೆ. ಅಂಥವ್ರಿಗೆ ನಾವು ಎಂತ ಮಾಡಿದ್ದೇವೆ ಅಂತ ಹೇಳಿದರೆ, ಹಾಲನ್ನು ಮುಟ್ಟಿಸುವ ಕೆಲಸವನ್ನು ಕೂಡ ದಾನಿಗಳ ಸಹಕಾರದಿಂದ ಮಾಡಿದ್ದೇವೆ. ದಿನಕ್ಕೆ 40 ಲೀಟರ್ ಹಾಲನ್ನು ಎಲ್ಲ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ದಾನಿಗಳ ಸಹಕಾರದಿಂದ. ಮತ್ತು ಎಂತ ಮಾಡಿದೆ ಅಂತ ಹೇಳಿದರೆ, ಈಗ ಸೊಸೈಟಿಯಿಂದ ಹೇಗೂ ಅಕ್ಕಿ ಸಿಗ್ತದೆ. ಅಂದರೆ ಈಗಿನ ಸಂಕಷ್ಟದಲ್ಲಿ ಅಕ್ಕಿ ಸಿಕ್ಕಿದ್ರೆ ಒಂದು ಅನ್ನ ಗಂಜಿ ಆದರೂ ಮಾಡ್ಬೋದು. ಆದರೆ ಖಾಲಿ ಗಂಜಿ ಮಾಡಿದರೆ ಅದಕ್ಕೆ ಬೇಕಾಗುವ ಆಹಾರ ಸಾಮಗ್ರಿ ಬೇಕಾಗ್ತದೆ. ಹಾಗೆ ಎಂತ ಮಾಡಿದೆ ಅಂತ ಹೇಳಿದರೆ, ಹಾಲಿನದ್ದು ಒಂದು ವಿಭಾಗ ಆದರೆ ಇನ್ನೊಂದು ವಿಭಾಗ ಅಂತ ಹೇಳಿದರೆ ತರಕಾರಿ ಕಿಟ್ಟಿನ ವಿಭಾಗ ಮಾಡಿದ್ವಿ. ಅಂದರೆ ಈಗ ಸೊಸೈಟಿಯಲ್ಲಿ ಯಾವ ರೀತಿ ಸಿಗ್ತದೆ ಅದರ ಮೇಲೆ ಆಧಾರದ ಮೇಲೆ ಕೊಟ್ಟಿದ್ದೇವೆ. ಮೂರನೇ ಹಂತ ಯಾವ ರೀತಿ ಅಂತ ಹೇಳಿದರೆ, ತುಂಬ ಕಡು ಬಡತನ, ಕೆಲವೊಟ್ಟಿಗೆ ರೇಷನ್ ಕಾರ್ಡ್ ಇರುವುದಿಲ್ಲ, ಕೆಲವೊಟ್ಟಿಗೆ ಯಾವುದೇ ರೀತಿಯ ಒಂದು ಸಹಾಯ ಸಿಕ್ಕುವುದಿಲ್ಲ ಹೊರಗಿಂದ. ಅಂಥವರಿಗೆ ಲಾಕ್ಡೌನ್ ಮುಗಿಯುವವರೆಗೆ ಯಾವ ರೀತಿ ವ್ಯವಸ್ಥೆ ಬೇಕಾದನ್ನು ಮಾಡಿಕೊಟ್ಟಿದ್ದೇವೆ. 90 ದಿನಗಳು ಕೂಡ 90 ದಿನ ಕೊಟ್ಟಿದ್ದೇವೆ ಕಳೆದ ಬಾರಿ. ಅದು ಹೇಗೆ ಬಂತು ನಿಮಗೆ, ಮಕ್ಕಳಿಗೆ ಹಾಲನ್ನು ಕೊಡುವಂಥದ್ದು? ಅಂದರೆ ಅನುಭವಗಳೇನಾದರೂ? ನಾವು ಕಿಟ್ಟು ಕೊಡುವಾಗ ಕೆಲವು ಮನೆಯವರು ಎದುರಲ್ಲಿ ನಮ್ಮ ಎದುರೇ ಕಣ್ಣೀರು ಹಾಕಿದ್ದಾರೆ. ಯಾಕೆಂದರೆ ನಾವು ಹೋಗುವಾಗ ಅಕ್ಕಿ ಆಹಾರ ಸಾಮಗ್ರಿ ಕೊಂಡೋಗುವಾಗ ಆ ಮಕ್ಕಳು ನಮ್ಗೆ ಎಂತ ತಿನ್ಲಿಕ್ಕೆ ತಂದಿದ್ದಾರೆ ಅಂತೇಳಿ ಓಡಿ ಬರ್ತಾರೆ ನಮ್ಮ ಕಿಟ್ಟು ತಗೊಳ್ಳಿಕ್ಕೆ. ಆದರೆ ಆ ಕಿಟ್ಟು ನೋಡುವಾಗ ಅದರಲ್ಲಿ ಇರುತ್ತೆ ತರಕಾರಿ ಮತ್ತು ಅಕ್ಕಿ ಮಾತ್ರ. ಆ ಮಕ್ಕಳು ತಿನ್ಲಿಕ್ಕೆ ಬಿಸ್ಕೆಟ್ ಇರ್ಬೋದಾ, ಚಾಕ್ಲೇಟ್ ಇರ್ಬೋದು ಅಂತ ಓಡಿ ಬರ್ತೇವೆ. ಅದರ ಬಗ್ಗೆ ನಾವು ಕೆಲವು ಮನೆಯಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಆ ಮನೆಯ ಪರಿಸ್ಥಿತಿಯನ್ನು ವಿಚಾರಿಸ್ತೇವೆ. ವಿಚಾರಿಸುವಾಗ ಇದೆಲ್ಲ ಒಂದೊಂದು ವಿಷಯ ಬರ್ತದೆ. ಆದರೆ ಎಲ್ಲ ರೀತಿಯ ಕೆಲಸ ಮಾಡಲಿಕ್ಕೆ ಅಸಾಧ್ಯ. ಆದರೆ ನಮ್ಮಿಂದ ಯಾವ ರೀತಿ ಆಗ್ಬೋದು, ಈಗ ಮಕ್ಕಳಿಗೆ ಹಾಲ ಬಿಸ್ಕೆಟ್ ಯಾವ ರೀತಿ ಆಗ್ಬೋದು ಅದನ್ನು ಮಾಡಿಕೊಂಡು ಅದನ್ನು ಅರಿತು ದಾನಿಗಳೊಟ್ಟಿಗೆ ಮಾತಾಡಿ ದಿನಕ್ಕೆ ಸರಾಸರಿ 40 ಲೀಟರ್ ಹಾಲು, 80 ಪ್ಯಾಕೆಟ್ ಹಾಲು ಕೊಡ್ತಿದ್ವಿ ಆಯ್ಕೆ ಮಾಡಿ ಮನೆಯನ್ನು. ಕೆಲವರು ಅನಾರೋಗ್ಯದಿಂದ ಕೆಲವು ಮನೆಯಲ್ಲಿ ಇರ್ತಾರೆ, ಕೆಲವು ಮನೆಯಲ್ಲಿ ಮಾತ್ರೆ ತಗೊಳ್ಬೇಕಾದ್ರೆ ಹಾಲು ವ್ಯವಸ್ಥೆ ಬೇಕಾಗ್ತದೆ, ಕೆಲವರಿಗೆ ಚಿಕ್ಕ ಮಕ್ಕಳು ಇರ್ತಾರೆ, ಹಾಲು ಕುಡಿಲೇಬೇಕಂತ ಸನ್ನಿವೇಶಗಳಿರ್ತದೆ. ಆ ಸನ್ನಿವೇಶನೆಲ್ಲ ನಾವು ಮನರಿತು ಹಾಲನ್ನು ವಿತರಿಸಿದ್ದೇವೆ ಸರ್. ಓಕೆ 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 ಓಕೆ. ಸೊ ಈ ಸಂದರ್ಭದಲ್ಲಿ ಮನೆಗೆ ಕೊಡ್ತಾ ಇದ್ರಿ? ಮನೆಗೆ ನಾವೇ ಹೋಗಿ ಮನೆಗೆ ಮುಟ್ಟಿಸ್ತಿದ್ವಿ. ಅಂದರೆ ಮನೆಗೆ, ಅಂದರೆ ಕಳೆದ ವರ್ಷ ಬಹುಶಃ ಕಂಪ್ಲೀಟಾಗಿ ಬಂದಾಗಿತ್ತು, ಅದು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ. ನೀವು ಹೇಳುವಾಗಲೂ ಗೊತ್ತಾಯ್ತು, ಅಂದರೆ ಮಕ್ಕಳು ಓಡಿ ಬರ್ತಾ ಇರೋದು ತಿಂಡಿ ತರ್ತಾರೆ ಅಂತ ಅನ್ನುವಂಥದ್ದು ಅಲ್ವಾ? ಅದು ಹೇಗಿತ್ತು? ಎಲ್ಲ ಕಡೆಯಲ್ಲಿ ಹಾಗೆ ಇತ್ತಾ, ಮಕ್ಕಳು ಓಡಿ ಬರೋದು ತಿಂಡಿ ತರ್ತಾರೆ ಅಂತ ಅನ್ನುವಂಥದ್ದು? ಎಲ್ಲ ಕಡೆ ಅಂತ ಹೇಳಿದ್ರೆ ಈಗ ಸರ್ವಸಾಮಾನ್ಯವಾಗಿ ಮಕ್ಕಳು ದೊಡ್ಡವರಾಗಲಿ ಚಿಕ್ಕವರಾಗಲಿ, ನಾವೊಂದು ಯಾರಾದರೂ ಮನೆಗೆ ಹೋಗುವಾಗ ಸರ್ವಸಾಮಾನ್ಯವಾಗಿ ಎಂಥವ ತಂದಿದ್ದಾರೆ ಅಂತೇಳಿ ಓಡಿ ಬರ್ತಾರೆ. ಅದರಲ್ಲೂ ಕೂಡ ಈ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಮನೆಯವರು ಹೇಳಿದ್ದನ್ನು ಕೇಳಿ ಮಕ್ಕಳು ಕೂತ್ಕೊಳ್ತಾರೆ. ಆದರೆ ಮಕ್ಕಳು ಎಷ್ಟೇ ನಾವು ಕಟ್ಟಿ ಹಾಕಿದ್ರು ಮಕ್ಕಳ ಬುದ್ಧಿ ಮಕ್ಕಳದ್ದೇ ಇರ್ತದೆ. ನಾವು ಈಗ ಒಂದು ಕಿಟ್ಟು ಕೊಂಡೋಗ್ಬೇಕಾದ್ರೆ ಮಕ್ಕಳು ಓಡಿ ಬಂದು ಅನ್ನ, ಚಿಂಗಾಮ, ಚಾಕ್ಲೇಟ, ಬಿಸ್ಕೆಟ್ ಅಂತೇಳಿ ನಮ್ಮ ಕೈ ಹಿಡಿಯುವಾಗ ನಮ್ಮ ಕೈಯಲ್ಲಿ ನಿಜವಾಗಿ ಕಿಟ್ಟು ಬಿಟ್ಟರೆ ಮತ್ತೆ ಯಾವ ರೀತಿ ವಸ್ತು ಇರುವುದಿಲ್ಲ. ಹಾಗಲ್ಲಿ ನಮ್ಗೆ ಎನಿಸಿ, ಯಾಕಂದ್ರೆ ನಾವು ಕೂಡ ಕಷ್ಟಪಟ್ಟು ಬಂದವರು. ಆ ಒಂದು ಹೊತ್ತಲ್ಲಿ ಮಕ್ಕಳು ಕೆಲವು ಮಕ್ಕಳು ಊಟ ಮಾಡ್ತಾರೆ, ಕೆಲವು ಮಕ್ಕಳು ಆಹಾರ ಇದನ್ನೇ ತಿಂಡಿಯನ್ನೇ ನಂಬಿದ್ದು ಊಟ ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ಓಡಿ ಬರುವಾಗ ಆಗಲ್ಲಿ ನಿಂತ ಮನಸ್ಸು ಯಾವ ರೀತಿ ಕರಗ್ಬೋದು, ಆಗ ನಮಗೆ ಅರಿವಾಗ್ತದೆ. ಯಾಕಂದರೆ ಸಮಾಜ ಯಾವ ರೀತಿ, ನಾವು ಸಮಾಜ ಇಂಪ್ರೂವ್ ಆಗ್ತದೆ ಅಂತ ನಾವು ಹೇಳ್ತೇವೆ, ಆದರೆ ಸಮಾಜ ಡೀಪಾಗಿ ಹೋಗಿ ಅವರ ಮಕ್ಕಳ ಮನೆಯಲ್ಲಿ ಹೋಗಿ ನಾವು ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದರೆ ಮಾತ್ರ
ಜನರು ಯಾವ ರೀತಿ ಇನ್ನೂ ಕೂಡ ಕಷ್ಟದಲ್ಲಿ ಬದುಕ್ತಿದ್ದಾರೆ ಅಂತೇಳಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅರಿವಾಗಿದೆ ಸರ್. ಈಗ ತಾವು ಇದನ್ನೆಲ್ಲ ಕೊಡ್ತಾ ಇದ್ದೀರಿ, ಮೊದಲು ಲಾಕ್ಡೌನ್ ಆಗುವಂಥ ಸಂದರ್ಭದಲ್ಲಿ ತಾನೂ ಈ ಕಾಯಕದಲ್ಲಿ ಸೇರಿಕೊಳ್ಬೇಕು ಅಂತ ಯಾಕೆ ಬಂತು? ಅಂದರೆ ನಾನು ವಿದ್ಯಾಭ್ಯಾಸ ಮಾಡ್ತಿರುವಾಗ 3ನೇ ಕ್ಲಾಸಲ್ಲಿರುವಾಗ ಒಮ್ಮೆ ಮನೆಯಲ್ಲಿ ತುಂಬ ಕಷ್ಟ ಬರ್ತದೆ. ತುಂಬ ಕಷ್ಟ ಅಂತ ಹೇಳಿದರೆ ಒಂದು ಊಟಕ್ಕೆ ಕೂಡ ಒಂದು ಪರದಾಡುವ ರೀತಿಯಲ್ಲಿ ಆಗ್ತದೆ. ಆಗ ಎಂತ ಮಾಡ್ತೇನೆ ಅಂತ ಹೇಳಿದರೆ 3ನೇ ಕ್ಲಾಸಲ್ಲಿ ಒಂದು ಹೋಟೆಲಲ್ಲಿ ಕೆಲಸಕ್ಕೆ ಸೇರ್ತೀನಿ. ಆಗ ಸಂಬಳ 20 ರೂಪಾಯಿ ನನಗೆ. 3ನೇ ಕ್ಲಾಸಲ್ಲಿ ಕೆಲಸಕ್ಕೆ ಸೇರ್ತೇನೆ. ಕೆಲಸಕ್ಕೆ ಸೇರಿದ ಮೇಲೆ SLC PUC ಮುಗಿಯೋ ತನಕ ಬೆಳಿಗ್ಗೆ 8 ಗಂಟೆ ತನಕ ಕೆಲಸ ಮಾಡಿ 8 ಗಂಟೆ ನಂತರ ಕಾಲೇಜಿಗೆ ಹೋಗಿ 4 ಗಂಟೆ ನಂತರ ಪುನಃ ಕೆಲಸಕ್ಕೆ ಹೋಗಿ ರಾತ್ರಿ 8 ಗಂಟೆಗೆ ಮನೆಗೆ ದೂರದಾನ ತಂದು ಮನೆಗೆ ಆ ದಿವಸದ ದೂರದಾನದಲ್ಲಿ ಸಾಮಾನು ತಗೊಂಡು ಮನೆಗೆ ಬರ್ತಿದ್ದೆ. ಆಗ SLC ತನಕ ಹೋಗ್ತಿದ್ದೆ. ಆಗ ನಮಗೆ ತುಂಬ ಕಷ್ಟ ಇತ್ತು, ನಮಗೆ ಕೂಡ. ಅಂದರೆ ನಮಗೆ ಕಷ್ಟ ಅಂತ ಹೇಳಿದರೆ ನಾವು ಪಟ್ಟ ಕಷ್ಟ ನಮ್ಮ ಸಮಾಜ ಅಂದರೆ ನಮ್ಗೆ ಎಲ್ರಿಗೂ ಸಹಾಯ ಮಾಡಲಿಕ್ಕೆ ಕಷ್ಟ. ಆದರೆ ನಮ್ಮಿಂದ ಎಷ್ಟು ಸಹಾಯ ಮಾಡ್ಬೋದಾ ಆ ಸಹಾಯವನ್ನು, ಅಂದರೆ ಈಗ ನಾವು ಅಂದರೆ ಈ ಲಾಕ್ಡೌನ್ ಮುಂಚೆಯೂ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಈ ಫೀಸ್ ಕಟ್ಟಲಿಕ್ಕೆ ಯಾರಿಗೆ ಕಷ್ಟ ಉಂಟು, ಮತ್ತು ಯಾರಿಗೆ ಅದಕ್ಕೆ ಬೇಕಾದ ವಸ್ತುಗಳು ಬ್ಯಾಗ, ಪುಸ್ತಕವ, ಕೊಡೆಯ ಯಾವುದೇ ರೀತಿಯೆಲ್ಲ ಕಷ್ಟ ಉಂಟಾ, ಅದನ್ನೆಲ್ಲ ಕಷ್ಟವನ್ನು ನಾವು ಇಷ್ಟು ತನಕ ಮಾಡ್ತೀವಿ. ಅಂದರೆ ಲಾಕ್ಡೌನ್ ಮುಂಚೆ ಅದನ್ನೆಲ್ಲ ಮಾಡ್ತಿದ್ವಿ, ಫೀಸ್ ಕಟ್ಟೋದಾಗಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ. ಅಂದರೆ ನಾವು ಪಟ್ಟ ಕಷ್ಟ ಮಕ್ಕಳು ಪಡಬಾರ್ದು ಅಂತೇಳಿ. ಈಗ ಪ್ರಾಯ ನನಗೆ 21 ಆದರೂ ಕೂಡ ಅದೇ 21 ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ 60 ವರ್ಷದ ಆಗುವಷ್ಟು ಕಷ್ಟವನ್ನು ಅನುಭವಿಸಿದ್ದೇನೆ ನಾನು. ಆದರೆ ಇನ್ನೂ ಅಂಥ ಮಕ್ಕಳೀಗ ನಮ್ಮಕ್ಕಿಂತ ತುಂಬ ಕಡು ಬಡವರಿದ್ದಾರೆ ಸಮಾಜ. ಅದು ನಮಗೆ ಗೊತ್ತಾಗೋದಿಲ್ಲ, ನಾವು 10 ಜನರ ಎದ್ದು ತಿರುಗುವಾಗ ಗೊತ್ತಾಗೋದಿಲ್ಲ. ಅಂಥ ಸಮಾಜ ನಮಗೆ ತಿಳಿದ ಮಟ್ಟಿಗೆ ಎಲ್ಲರೂ ಬಡವರಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಅಂದರೆ ನಮಗೆ ತಿಳಿದ ಮಟ್ಟಿಗೆ ಅದು ನಾವು ಮಾಡಬೇಕಂತೇಳಿ ಒಂದು ಆಸೆಯಿಂದ ಚಿಕ್ಕದಿಂದ ಮಾಡ್ತಾ ಬರ್ತಿದ್ವಿ. ಸಾಧಾರಣ SLC ಆಗುವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ. SLCಯಿಂದ 1 ಮಕ್ಕಳು 2 ಮಕ್ಕಳು ಕೊಡ್ತಾ 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 ಈಗ ಡಿಗ್ರಿಯಾಗಿ 1 ವರ್ಷದಷ್ಟೇ ಪದವಿಯಾಗಿ ಈಗ ಈ ಹಂತಕ್ಕೆ ಬಂದು ದಾನಿಗಳ ಸಹಕಾರದಿಂದ ನಿಂತಿದೆ. ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಈಗ ಕಳೆದ ಬಾರಿ ಇದನ್ನು ಆರಂಭ ಮಾಡುವಾಗ ಹೀಗೆ ಮಾಡ್ಬೋದು ಅಂತ ತಮಗೆ ಹೊಳೆದದ್ದು, ಮತ್ತೆ ಏನಾದರೂ ತನ್ನಲ್ಲೂ ಏನಾದರೂ ದುಡ್ಡು ಬೇಕಲ್ವಾ, ಇದನ್ನು ಹೇಗೆ ಹೊಂದಿಸ್ಕೊಂಡ್ರಿ? ಅಂದರೆ ನಾನು ಫಸ್ಟಿಗೆ ಎಂತ ಮಾಡಿದೆ ಅಂತ ಹೇಳಿದರೆ, ಹೋದ ಸರಿ ಒಂದು ವಾಹನ ತಗೊಳ್ಬೇಕಂತೇಳಿ ಸ್ವಲ್ಪ ಹಣವನ್ನು ಜಮೆ ಮಾಡಿಟ್ಟಿದ್ದೆ. ಆ ವಾಹನವನ್ನು ತಗೊಳ್ಬೇಕಂತ ಜಮೆ ಇಟ್ಟ ಸಮಯದಲ್ಲಿ ಲಾಕ್ಡೌನ್ ಬಂತು. ಈ ಲಾಕ್ಡೌನಲ್ಲಿ ಹಿಂದೆ ನೋಡಲಿಲ್ಲ, ಮುಂದೆ ನೋಡಲಿಲ್ಲ, ಸಿಕ್ಕಿತಂತೇಳಿ ಆ ವಾಹನ ಕಿಟ್ ಅಮೌಂಟ್ ಅನ್ನ ತೆಗೆದು ಕಿಟ್ಟಿಗೆ ಹಾಕಿದೆ. ಆ ಕಿಟ್ ಹಾಕಿ 300-400 ಕಿಟ್ ವಿತರಿಸಿದೆ. ಆಗ ಕಿಟ್ಟು ಕೊಡ್ತಾ 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 ಸ್ವಲ್ಪ ನಮಗೆ ಕೂಡ ಆಸೆ ಹುಡ್ತದೆ, ಇನ್ನೂ ಜಾಸ್ತಿ ಕೊಡ್ಬೋದಾ ನಮ್ಮಿಂದ, ಈಗ ಇಷ್ಟು ಕಿಟ್ಟು ಕೊಟ್ಟಿದ್ದೀವಿ, ಇನ್ನೂ ದಾನಿಗಳು ಸಹಕರಿಸಿದ ಕೊಡ್ಬೋದಾ ಅಂತೇಳಿ. ಆಗ ಮತ್ತೊಂದು ಮುಖ್ಯವಾಗಿ ಇದರಲ್ಲಿ ಹೇಳ್ಬೇಕಾದ್ರೆ, ದಾನಿಗಳು ಅಂದರೆ ಒಂದು ಮಾತು ಕೇಳಿದ ಕೂಡಲೇ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಅದರಿಂದ ಮುಂಚೆ ಕೂಡ ನಾವು ಕಿಟ್ಟು ಕೊಟ್ಟಿದ್ದೀವಿ. ಇದನ್ನೆಲ್ಲವನ್ನು ದಾನಿಗಳು ನೋಡಿದ್ದಾರೆ, ಊರಿನ ಜನರು ನೋಡಿದ್ದಾರೆ, ಪಡೆದವರು ಕೂಡ ನೋಡಿದ್ದಾರೆ ಕಿಟ್ಟು ನಾವು ವಿತರಿಸಿದ್ದೇವೆ ಅಂತೇಳಿ. ಇದನ್ನೆಲ್ಲ ಗಮನಿಸುವ ದಾನಿಗಳು ಕೂಡ ಈ ಸಹ ನಮಗೆ ಕೂಡ ನಾವೀಗ 10% ನಮ್ಮ ಕೈಯಿಂದ ಹಾಕಿ 90% ದಾನಿಗಳು ಸಹಾಯ ಮಾಡಿದ್ದಾರೆ. ಸ್ವತಃ ಅವರೇ ತಂದು, ಕೆಲವು ಮನೆಗೆ ಅವರೇ ತಂದು ಮುಟ್ಟಿಸಿದ್ದಾರೆ ಕಿಟ್ಟನ್ನು. ನಾವು ಒಂದು ಪರಿಸರಕ್ಕೆ ಹೋಗಿ ಅಲ್ಲಿ ಒಂದು ಸರ್ವೆ ಮಾಡಿ ಈ ಸಮಾಜದಲ್ಲಿ ಎಷ್ಟು ಜನ ಕಷ್ಟದವರಿದ್ದಾರೆ, ಈಗ 100 ಕುಟುಂಬ ಇದೆ, 100 ಕುಟುಂಬದಲ್ಲಿ ಒಂದು 50-40 ಕುಟುಂಬ ನೆಕ್ತೇವೆ, ತುಂಬ ಕಡು ಬಡತನ. ಆ 40 ಕುಟುಂಬದವರಿಗೆ ನಾವು ಕಿಟ್ಟನ್ನು ವಿತರಿಸ್ತಿದ್ವಿ. ಓಕೆ, ಅಂದರೆ ಈ ಜೊತೆಗೆ ನಿಮ್ಮ ಜೊತೆಗೆ ಉಳಿದವರು ಕೂಡ ಸೇರಿಕೊಂಡ್ರ? ತುಂಬ ಜನ ಸೇರಿದ್ರು. ಅಂದರೆ ಈಗ ಮುಖ್ಯವಾಗಿ ಹೇಳೋದಾದರೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರೆಂತ ಹೇಳಿದರೆ, ನಮ್ಮ ಮನೆ ಹತ್ರವೇ ತಂಜೀಮ್ ಅಂತೇಳಿ ಚಾರಿಟಿ ಉಸ್ತುವರಿದ್ದಾರೆ. ಅವರಿಗೆ ನಾವು ಎಂತ ಮಾಡ್ತೇವೆ ಅಂತ ಹೇಳಿದರೆ, ಅವರೊಟ್ಟಿಗೆ ಹೇಳೋ ಮುಂಚೆ ಒಂದು 2 ದಿವಸ ಮುಂಚೆ ನಾವು ಹೋಗಿ ಆ ಪರಿಸರದಲ್ಲಿ ಸರ್ವೆ ಮಾಡಿ ಬರ್ತೀವಿ, ಯಾರು ಕಡು ಬಡತನದಲ್ಲಿದ್ದಾರೆ ಅಂತೇಳಿ. ಅಂಥವರಿಗೆ ಹೋಗಿ ನಾವು ಮತ್ತೆ ಇವರೊಟ್ಟಿಗೆ ಮನವಿ ಮಾಡಿದಾಗ ತಕ್ಷಣ ನಾವು ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನ ಹೊತ್ತಲ್ಲಿ ನಮಗೆ ತಕ್ಷಣದಲ್ಲಿ ಮನವಿ ಸ್ಪಂದಿಸಿ ಕಿಟ್ಟನ್ನು ಅವರು ಸುಮಾರು ಕಿಟ್ಟು ಕೊಟ್ಟಿದ್ದಾರೆ. ಮತ್ತೊಂದು ಹೆಮ್ಮೆ ವಿಷಯ ಅಂತ ಹೇಳಿದರೆ, ಗಿರ್ಗಿಟ್ ಪಿಕ್ಚರ್ ತುಳು ಚಿತ್ರನಟ ರೂಪೇಶ್ ಶೆಟ್ಟಿ ಅವರು, ನಿಜವಾಗಿ ಅವರ ಪರಿಚಯ ಕೂಡ ಇಲ್ಲ ನಮಗೆ, ಯಾವುದಿಲ್ಲ. ಈ ಫೇಸ್ಬುಕ್ಕಲ್ಲಿ ನಾವು ನೋಡಿದ ವಿಷಯದಲ್ಲಿ ಅವರಿಗೆ ಒಂದು ದಿವಸ ಒಂದು ತಿಂಗಳ ಮುಂಚೆ ಮೆಸೇಜ್ ಹಾಕಿದ್ದೆ, ಸರ್ ಎಲ್ಲ ಕಡೆ ಕಿಟ್ ಹಂಚುತ್ತಿದ್ದಾರೆ, ನಮ್ಮ ಈ ಉಡುಪಿ ಜಿಲ್ಲೆ ಕಾಪು ತಾಲೂಕಿನಲ್ಲಿ ಕೂಡ ಸ್ವಲ್ಪ ಕಡು ಬಡತನ ತುಂಬ ಇದ್ದಾರೆ ಸರ್, ಒಂದು ಸಹಾಯ ಮಾಡ್ಬೋದು ಅಂತೇಳಿ. ಆ ದಿವಸ ರಿಪ್ಲೈ ಬರಲಿಲ್ಲ. ಮತ್ತು ನನ್ನ ನಂಬರ್ ಅವ್ರು ತಗೊಂಡ್ರು. 2 ದಿವಸ ಕಾದಿ, 2 ದಿವಸ ಕಾಲ್ ಬರಲಿಲ್ಲ ವಾಪಸ್. ನಾನೇ ಒಂದು 4-5 ಸಲ ಮಾಡಿದೆ, ಮತ್ತು ರಿಸೀವ್ ಮಾಡಿ ಎಲ್ಲ ವಿಷಯ ಬಗ್ಗೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ನಾವು ನಮ್ಮ ತಂಡದವರೊಟ್ಟಿಗೆ ಚರ್ಚಿಸಿ ನಿಮಗೆ ತಿಳಿಸ್ತೇವೆ ಅಂತ ಹೇಳಿದರು. ತಂಡದೊಟ್ಟಿಗೆ ಚರ್ಚಿಸಿ ಅಂತ ಹೇಳಿದರೆ ಆಯ್ತು ಅಂತೇಳಿ ಒಪ್ಪಿ ನಾವು ಸುಮ್ಮನೆ ಇದ್ವಿ. ಮತ್ತು ಮರುದಿವಸ ಅವರದ್ದೇ ಕರೆ ಬರ್ತದೆ, ಮಧ್ಯಾಹ್ನ ಕರೆ ಬಂದಲ್ಲಿ ಎಷ್ಟು ಕುಟುಂಬದವರು ಇದ್ದಾರೆ ಅಂತೇಳಿ. ಸೊ ಅದರಿಂದ 50-60 ಕುಟುಂಬದವರು ತುಂಬ ಕಡು ಬಡತನದಲ್ಲಿದ್ದಾರೆ, ಇವರಿಗೆ ಯಾವುದು ಕಿಟ್ಟು ಅವರಿಗೆ ಲಭಿಸಲಿಲ್ಲ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ನಾಳೆ ನಮ್ಮ ಹತ್ರ ಯಾವುದೇ ಕಾರ್ಯಕ್ರಮ ಇಲ್ಲ, ಕಿಟ್ಟು ಹಂಚೋ ಕಾರ್ಯಕ್ರಮ, ನೀವು ಅಲ್ಲಿಯ ಮನೆಯ ಪರಿಸ್ಥಿತಿ, ಅಲ್ಲಿಯ ಜನರ ಪರಿಸ್ಥಿತಿ ಯಾವ ರೀತಿ ಇದ್ರು ಅಂತೇಳಿ ಒಂದು ವಿಡಿಯೋ ಮಾಡಿ ಮೊಬೈಲ್ಗೆ ಕಲಿಸ್ಬೋದು ಅಂತ ಹೇಳಿದರು. ಆ ವಿಡಿಯೋವನ್ನು ಮಾಡಿ ಮೊಬೈಲಿಗೆ ಕಲಿಸಿದೆ, ಒಂದು 3 ಗಂಟೆ ಹೊತ್ತಿಗೆ ಕಲಿಸಿದೆ. ಆಗ ಅವ್ರು ಪುನಃ 5 ಗಂಟೆ ಹೊತ್ತಿಗೆ ಕಾಲ್ ಮಾಡ್ತಾರೆ,
ನಾವು ನಾಳೆ ದಿವಸ ಈಗ ಒಮ್ಮೆ ಮಾಡಿದ ಕಿಟ್ ಖಾಲಿಯಾಗಿದೆ, ನಾಳೆ ಕಿಟ್ ರೆಡಿ ಮಾಡಬೇಕು. ನಾವು ನಾಳೆ ಬೆಳಿಗ್ಗೆ ಕಿಟ್ ರೆಡಿ ಮಾಡಿ 3-3:30 ಗಂಟೆಗೆ ನಿಮ್ಮೂರು ತಲುಪ್ತೇವೆ ಅಂತೇಳಿ ಭರವಸೆ ಕೊಟ್ಟರು. ಆ ಹೇಳಿದ ಸಮಯಕ್ಕೆ 3:30 ಗಂಟೆಗೆ ಅಲ್ಲಿಗೆ ಬಂದು ಸ್ವತಃ ಅವರೇ ಬಂದು ಅವರೇ ಮನೆಗೆ ಹೋಗಿ, ಅಂದರೆ ಒಂದು ಕಡೆ ಕಾರ್ಯಕ್ರಮ ಮಾಡಿ ಕಿಟ್ಟು ಕೊಟ್ಟದಲ್ಲ, ಅವರೇ ಸ್ವತಃ ಒಂದು 10-20 ಹುಡುಗರನ್ನು ಕರ್ಕೊಂಡೋಗಿ ಅವರೇ ಎತ್ಕೊಂಡೋಗಿ ಕೈಯಲ್ಲಿ ಕೊಟ್ಟು ಆ ಮನೆಯವರಿಗೆ ಸಾಂತ್ವನ ಹೇಳಿ ಬಂದಿದ್ದಾರೆ. ಮತ್ತೊಂದಂತ ಹೇಳಿದರೆ ಯುವಕರ ಸಂಘ ಅಂತೇಳಿ ನ್ಯೂ ಫ್ರೆಂಡ್ಸ್ ಗಿರಿನಗರ್ ಅಂತೇಳಿ, ಅಲ್ಲಿ ಅಧ್ಯಕ್ಷರು ಆನಂದರಾಗ್ಬೋದು, ಮಂಜೇಶ್ವರ ಕೆಲವರು ಇದ್ದಾರೆ. ಅವರು ಕೂಡ ಎಲ್ಲರೊಟ್ಟಿಗೆ ಒಂದು 400-500 ಕಿಟ್, ನಾನು ಕೂಡ ಒಂದು 150 ಕಿಟ್ ಆಗಿ ಎಲ್ಲ ಒಟ್ಟಿಗೆ ಸೇರಿ ಕೊಟ್ವಿ. ಅಂದರೆ ಈಗ ಕಿಟ್ ಹಂಚುದು ಮುಖ್ಯ ಅಂತ ಹೇಳಿದರೆ, ಆ ಕಿಟ್ಟಿಗೆ ನಾವು ಒಂದು ಕಿಟ್ಟು ಬಂದರೆ ಅದು ಜನರಿಗೆ ತಲುಪಿಸಿ ಯಾವ ರೀತಿ ಅಂತೇಳಿ ನಾವು ಮೊದಲು ನೋಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಕಿಟ್ಟು ಬಂದ ಕೂಡಲೇ ಈಗ ಅದಕ್ಕೆ ವಾಹನ ವ್ಯವಸ್ಥೆ ಬೇಕಾಗ್ತದೆ, ಸ್ವಯಂ ಸೇವಕರ ವ್ಯವಸ್ಥೆ ಬೇಕಾಗ್ತದೆ, ಎಲ್ಲ ರೀತಿ ವ್ಯವಸ್ಥೆ ಬೇಕಾಗ್ತದೆ. ಅದಕ್ಕೆ ಆ ನ್ಯೂ ಫ್ರೆಂಡ್ಸ್ ಗಿರಿನಗರದವರು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಅವರದ್ದೇ ಸ್ವತಃ ವಾಹನ ತಂದಿದ್ರು, ಅದರಲ್ಲಿ ಕಿಟ್ ಇಟ್ಕೊಂಡಾಗ ಆ ಮಳೆಗಾಲದಲ್ಲಿ ಆ ಮಳೆ ಬರುವ ಸಂದರ್ಭದಲ್ಲಿ ಮೇಲೆ ಟರ್ಪಲ್ ಕಟ್ಟಿ ಆ ಕಿಟ್ಟುಗಳನ್ನು ಕೊಂಡೋಗಿ ಮನೆಗೆ ಮುಟ್ಟಿಸಿದ್ದೇವೆ. ಆದರೆ ಆ ಮನೆಗೆ ಮುಟ್ಟಿಸುವಾಗ ಒಂದು ಅನುಭವ ಅಂತ ಹೇಳಿದರೆ ಜನರು ಯಾವ ರೀತಿ ಸ್ಪಂದಿಸ್ತಾರೆ ನಾವು ಕಿಟ್ಟು ಕೊಡುವಾಗ, ಅದನ್ನು ಒಂದು ಅನುಭವ. ಈ ಬಗ್ಗೆ ಮತ್ತೆ ನಾನು ಕೇಳಬೇಕು, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು, ಬ್ರೇಕ್ ನಂತರ ಮತ್ತೆ ಬರ್ತೇನೆ. ನಿಮ್ಮೊಂದಿಗೆ ಇವತ್ತು ಪವನ್ ಕುಮಾರ್ ಶಿರ್ವಾ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಇದೆ. ಅವ್ರು ಮಾಡಿದಂಥ ಕೆಲಸಗಳು, ಅವರ ಸ್ಥಳೀಯ ಮಟ್ಟದಲ್ಲಿ ಮತ್ತು ಕಾರ್ಕಳ ತಾಲೂಕಿನ ಅಲ್ಲಲ್ಲಿ ಅವರು ಆಹಾರದ ಕಿಟ್ಗಳನ್ನು ಕೊಡ್ತಾಯಿದ್ರು ಲಾಕ್ಡೌನ್ ಸಂದರ್ಭದಲ್ಲಿ ಅಂತನ್ನುವಂಥದ್ದು. ಮಲಬಾರ್ ಕುಗೋಲ್ಡ್ ಅವರು ಕೂಡ ಕೊಡ್ತಾಯಿದ್ರು ಅಂತ ಹೇಳಿದ್ರೆ, ಅದು ಹೇಗೆ ಅವರ ಸಂಪರ್ಕ ನೀವು ಮಾಡಿದ್ರೆ, ಅವರಾಗಿ ಬಂದ್ರ? ಅಂದರೆ ನಾವು ಫಸ್ಟಿಗೆ ಕಿಟ್ ತಗೊಳ್ಳೋ ಮುಂಚೆ ಅವರು ಆರೋಗ್ಯದ ವಿಷಯದಲ್ಲಿ ಸಹಾಯ ಮಾಡ್ತಿದ್ರು. ಈ ವಿಷಯ ಫೇಸ್ಬುಕ್ಕಲ್ಲಿ ನೋಡಿ ನಾನೊಂದು ಇಬ್ಬರನ್ನು ಆರೋಗ್ಯ ವಿಷಯದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದಾಗ ಅದಕ್ಕೂ ಸಹಾಯ ಮಾಡಿದ್ದಾರೆ. ತಿಂಗಳಿಗೆ ಎಷ್ಟು ಆರೋಗ್ಯದ ಅದಕ್ಕೆ ಸಹಾಯ ಬೇಕಾ ಮಾಡಿದ್ದಾರೆ. ಈ ಕಿಟ್ಟು ಕೊಡುವ ಫೇಸ್ಬುಕ್ಕಲ್ಲಿ ಬರ್ತಾಯಿತ್ತು. ನನಗೆ ಒಮ್ಮೆ ಯಾವ ರೀತಿ ಕೇಳೋದು ಅಂತ ಗೊತ್ತಿರಲಿಲ್ಲ. ಈಗ ನಾವು ಸಡನ್ ಹೋಗಿ ಇಷ್ಟು ಕಿಟ್ಟು ಕೊಡಿ, ನಮ್ಮ ಬಡವರಿದ್ದಾರೆ ಅಂತೇಳಿ ಕೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡ್ತಾ ಇದ್ದೆ ಒಂದು ದಿವಸ ಅವರಿಗೆ ಮೆಸೇಜ್ ಹಾಕಿದೆ ಈ ರೀತಿ, ಸರ್ ಈಗ ನಮಗೆ ಕಿಟ್ ಹಂಚ್ತಿದ್ದಾರಲ್ಲ, ನಮಗೆ ಕೂಡ ನಮ್ಮ ಸೈಡ್ ಕೂಡ ತುಂಬ ಕಡು ಬಡವರಿದ್ದಾರೆ, ಹಂಚಬಹುದು ಅಂತೇಳಿ. ಅವರು ಕೂಡ ಯಾವುದೇ ರೀತಿಯ ಕೇಳದೆ, ಎಲ್ಲಿ ಎಂತ ಹೇಗೆ ಕೇಳದೆ, ಆಯಿತು ಎಷ್ಟು ಜನ ನೀವು ಬಡ ಕುಟುಂಬದವರಲ್ಲಿ ಇದ್ದಾರೆ ಅಷ್ಟು ಜನ ತಿಳಿಸಿ ನಾವು ಅವರಿಗೆ ಕಿಟ್ಟು ನೀಡ್ತೇವೆ ಅಂತೇಳಿ ಹೇಳ್ತಾರೆ. ಅಂದರೆ ನಾವು ಒಂದು ಮನವಿಗೆ ನಿಜವಾಗಿ ಅವರ ಮುಖತಃ ಪರಿಚಯ ನನಗೆ ಇಲ್ಲ. ಖಾಲಿ ಅವರ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕೇಳಿದ್ದ ಬಿಟ್ಟರೆ ಯಾವುದು ಪರಿಚಯ ನನಗೆ ಇರಲಿಲ್ಲ. ಖಾಲಿ ಆನ್ಲೈನ್ ಮುಖಾಂತರವೇ
ನಾ ಕೇಳಿದ್ದಕ್ಕೆ ಅವರು ತಕ್ಷಣ ಸ್ಪಂದಿಸಿದ್ದಾರೆ. ಹಫೀಜ್ ರೆಹಮಾನ್ ಅವರಾಗಲಿ, ರಾಘವೇಂದ್ರ ನಾಯ್ಕರಾಗಲಿ, ಹಾಗೆ ತಂಜೀಮ್ ಅವರು ಮೂವರು ಕೂಡ ಸಹಕರಿಸಿ ಸ್ವತಃ ಅವರೇ ಬಂದು ಮನೆಗೆ ಬಂದು ಮುಟ್ಟಿಸಿದ್ದಾರೆ. ಅವರೇ ಸ್ವತಃ ಬಂದು ಅವರ ಗಾಡಿಯಲ್ಲೇ ಬಂದು ಎಲ್ಲಿ ಕ್ವಾರಂಟೈನ್ ಇದ್ದಾರೆ, ಕೆಲವರು ಪಾಸಿಟಿವ್ ಬಂದು ಕ್ವಾರಂಟೈನ್ ಇದ್ರು, ಕೆಲವರು ತುಂಬಾ ಕಡು ಬಡದಿದ್ದಾರೆ, ಅವರೇ ಬಂದು ಮನೆಗೆ ಅವರೇ ನಾವು ಕಿಟ್ಟು ಕೊಡ್ತೇವೆ ಅಂತೇಳಿ ಅವರೇ ತಂದು ಸ್ವತಃ ಕಿಟ್ಟು ಕೊಟ್ಟು ಹೋಗಿದ್ದಾರೆ. ಆ ಮನೆಗೆ ಹೋಗಿ ಅವರೇ ಕಿಟ್ಟು ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಇನ್ನು ಬೇರೆ ಯಾರು, ಈಗ ಒಂದು ರೂಪೇಶ್ ಶೆಟ್ಟಿ ಅವರು, ಮಲಬಾರ್ ಗೋಲ್ಡ್ ಅವರು, ಮತ್ತೆ ಬೇರೆ ಯಾವ ಸಂಸ್ಥೆಗಳು ಜೊತೆ? ಬೇರೆ ಸಂಸ್ಥೆ ಅದೇ ನ್ಯೂ ಫ್ರೆಂಡ್ಸ್ ಗಿರಿನಗರ್ ಅಂತ ಹೇಳಿ, ಮತ್ತೆ ನ್ಯೂ ಫ್ರೆಂಡ್ಸ್ ಗಿರಿನಗರ್ ಕೂಡ ಮೊನ್ನೆ 1 ತಿಂಗಳ ಮುಂಚೆ ಒಂದು 500 ಕಿಟ್ ವಿತರಿಸಿದ್ದೇವೆ. ಎಲ್ಲ ಜಂಟಿ ಆಶ್ರಯದಲ್ಲಿ ನಾವು ಸ್ವಲ್ಪ ಅವರು ಸ್ವಲ್ಪ ಎಲ್ಲ ದಾನಿಗಳ ಸಹಕಾರದಿಂದ ಒಂದು 2 ಲಕ್ಷ ರೂಪಾಯಿ ಮೊತ್ತದ್ದು 500 ಕಿಟ್ ವಿತರಿಸಿದ್ದೀವಿ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಯುವಕರೇ, ಯಾರು ಹಿರಿಯರಿಲ್ಲ, ಎಲ್ಲ 18 ವರ್ಷದಿಂದ 20-30 ವರ್ಷದೊಳಗೆ ಯುವಕರೇ, 30-35 ವರ್ಷ. ಅವರೇ ಉತ್ಸಾಹದಿಂದ, ಅಂದ್ರೆ ನಾವು ಫಸ್ಟ್ ಎಂತ ಮಾಡಿ ರೂಪೇಶ್ ಶೆಟ್ಟಿ ಅವರ ಬಂದ ಕಿಟ್ಟನ್ನು ನಾವು ಅವರ ಏರಿಯಾಕ್ಕೆ ವಿತರಿಸಿದ್ವಿ. ನಿಜವಾಗಿ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಾಧಾರಣ 200-250 ಮನೆ ಉಂಟು. ನಮಗೆ ಖಾಲಿ ಬಂದದ್ದು ರೂಪೇಶ್ ಶೆಟ್ಟಿ ಅವರಿಂದ 50 ಕಿಟ್ಟು ಮಾತ್ರ. 50 ಕಿಟ್ಟು ಬಂದ್ರೆ ಇನ್ನು ಉಳಿದು 200 ಮನೆಗೆ ಕೊಡಬೇಕಾಗ್ತದೆ. ಹಾಗೆ ಯುವಕರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಆ 200 ಕಿಟ್ಟು ಯಾವ ರೀತಿ ವ್ಯವಸ್ಥೆ ಮಾಡ್ಬೋದು ನಾವು ಅಂತೆಲ್ಲ ಚರ್ಚಿಸಿ ಸಾಧಾರಣ ಒಂದು 2.5 ಲಕ್ಷ ರೂಪಾಯಿ ಮೊತ್ತದ ಕಿಟ್ಟನ್ನು ಸ್ವತಃ ಅಂದ್ರೆ ಪ್ಯಾಕ್ ಮಾಡಿ ತಂದದಲ್ಲ, ಲೋಡ್ ಗಟ್ಟಲೆ ಗೋಣಿಯಲ್ಲೇ ತಂದು ರಾತ್ರಿ ಸ್ವತಃ ನಾನು ಕೂಡ ಹೋಗಿದ್ದೆ. ಬೆಳಿಗ್ಗೆ 3 ಗಂಟೆ ತನಕ ಕಿಟ್ಟು ಪ್ಯಾಕ್ ಮಾಡಿದ್ದೇವೆ. ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ 10 ಗಂಟೆ ಕೂತ್ಕೊಂಡದ್ದು, ಆದಿತ್ಯವಾರ ಬೆಳಿಗ್ಗೆ 3 ಗಂಟೆ ತನಕ ಕಿಟ್ಟು ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡಿ ಬೆಳಿಗ್ಗೆ 10 ಗಂಟೆಗೆ ಕಿಟ್ಟುಕೊಡ್ಲಿಕ್ಕೆ ಶುರು ಮಾಡಿದವರು ಯಾವುದೇ ಊಟ ಚಹಾ ಇಲ್ಲದೆ ಸಂಜೆ 8 ಗಂಟೆ ತನಕ ಕಿಟ್ಟು ಕೊಟ್ಟು, ಅಂದರೆ ಸಮಾಧಾನ ಅಂತ ಹೇಳಿದರೆ ನಮ್ಮಿಂದ 10 ಜನರಿಗೆ ಸಹಾಯ ಆಯ್ತಲ್ಲ ಅಷ್ಟೇ ವಿಷಯ. ಬೇರೆ ಬೇರೆ ಸಂಘ ಸಂಸ್ಥೆಯವರು, ಬೇರೆ ಸಂಘ ಸಂಸ್ಥೆ ಅಂತ ಹೇಳಿ ಯಾರು ಎದುರಿಲ್ಲ. ತಮ್ಮ ಜೊತೆಗೆ ಯುವಕರ ತಂಡ, ತಮ್ಮ ಒಂದಷ್ಟು ಅಭಿಮಾನಿಗಳು ಇವರೆಲ್ಲ ಇದ್ರ ಯಾರಾದರೂ ಯುವಕರು? ತುಂಬ ಜನ. ಈಗ ನಮ್ಮ ಶಿರ್ವದಲ್ಲೇ ನೋಡ್ಲಿಕ್ಕೆ ಹೋದ್ರೆ, ಶಿರ್ವದಲ್ಲೇ ಕೆಲವಂದ್ರೆ ಕೆಲವು ಈಗ ದೊಡ್ಡ ದೊಡ್ಡ ದಾನಿಗಳು 50-100 ಕಿಟ್ಟು ಕೊಡ್ತಾರೆ, 50-100 ಕಿಟ್ಟು ಸುಮಾರು ಕಿಟ್ಟು ಕೊಡ್ತಾರೆ. ಆದರೆ ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಎಂತ ಆಗಿದೆ ಅಂತ ಹೇಳಿದ್ರೆ, ಕೆಲವರು ಈಗ ನನ್ನ ಲೆಕ್ಕದಲ್ಲಿ ಒಂದು 10 ಕಿಟ್ ಇರಲಿ, ನನ್ನ ಲೆಕ್ಕದಲ್ಲಿ ಒಂದು 5 ಕಿಟ್ ಇರಲಿ, ನನ್ನ ಲೆಕ್ಕದಲ್ಲಿ ಒಂದು 2 ಕಿಟ್ ಇರಲಿ ಅಂತ ಹೇಳಿ ಈ ರೀತಿ ಕಿಟ್ಟು ಕೊಟ್ಟರು ಅಳಿಲು ಸೇವೆ. ಈಗ 1 ಕಿಟ್ಟು ಕೊಟ್ಟರು ಕೂಡ ಒಂದು ಮನೆಗೆ ಹೋಗಿ ಆ ವ್ಯಕ್ತಿ ಕೊಟ್ಟ ಕಿಟ್ಟು ಒಂದು 2 ದಿವಸ ಸಮಾಧಾನದಲ್ಲಿ ಊಟ ಮಾಡ್ತಾರೆ ಅಂತ ಹೇಳಿ ಅದೊಂದು ದೊಡ್ಡ ಸೇವೆ. 1 ಕಿಟ್ಟು ಕೊಟ್ಟರು 100 ಕಿಟ್ಟು ಕೊಟ್ಟರು ಕಿಟ್ಟಿ ಆಗ್ತದೆ. ಹಾಗೆ ಕೆಲವು ಜನರು ಎಂತ ಮಾಡಿದ್ದಾರೆ, ನನ್ನ ಲೆಕ್ಕದಲ್ಲಿ 1 ಕಿಟ್ ಇರಲಿ, 2 ಕಿಟ್ ಇರಲಿ, 3 ಕಿಟ್ ಅಂತ ಹೇಳಿ ಹಾಗೆ 1-2 ಕಿಟ್ಟು ಸಾಧಾರಣ ಒಂದು 2,500ಕ್ಕಿಂತ ಜಾಸ್ತಿ ಕಿಟ್ಟನ್ನು ಈವರೆಗೆ ಹಾಲು ಔಷಧಿ ಅಂತೇಳಿ ಸಾಧಾರಣ ಈವರೆಗೆ ಮುಗಿಸಿ, ಇನ್ನು ಮುಂದೆ 3ನೇ ಲಾಕ್ಡೌನ್ ಬಂದರೂ ಕೂಡ ವಿತರಿಸಲಿಕ್ಕೆ ತಯಾರಿದ್ದಾರೆ. ಈಗ ನೀವು ಕುಟುಂಬಗಳನ್ನು ಆಯ್ಕೆ ಮಾಡ್ತಿದ್ದೀರ ಅಂತ ಹೇಳಿದ್ರಲ್ಲ, ಅದು ಹೇಗೆ? ನೀವು ಹೋಗಿ ನೋಡ್ತಾ ಇದ್ದೀರಾ ಯಾರು ಅರ್ಹರು, ಯಾರಿಗೆ ಕೊಡಲೇಬೇಕು ಅಂತನ್ನುವಂಥದ್ದು ಹೇಗೆ ಗುರುತಿಸ್ತಾ ಇದ್ದೀರಾ? ನಾವು ಫಸ್ಟಿಗೆ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ನಾವು ಕಿಟ್ಟು ಕೊಡುವ ವಿಷಯ ಕೆಲವರಿಗೆಲ್ಲ ತಿಳಿದ ಮೇಲೆ ಅಲ್ಲಿಯ ಮುಖಂಡರು ನಮಗೆ ಕರೆ ಮಾಡ್ತಾರೆ, ಈ ರೀತಿ ನಮ್ಮ ಏರಿಯಾದಲ್ಲಿ ಕೂಡ ಇದ್ದಾರೆ ಅಂತೇಳಿ. ಅಲ್ಲಿ ಮುಖಂಡರು ಕರೆ ಮಾಡಿದರೆ ಡೈರೆಕ್ಟ್ ಹೋಗಿ ಮುಖಂಡರ ಕೈಯಲ್ಲಿ ಕಿಟ್ಟು ಕೊಟ್ಟು ಬರುವ ವ್ಯವಸ್ಥೆ ಇರಲಿಲ್ಲ. ಆ ಮುಖಂಡರು ಯಾವ ಸ್ಥಳ ಹೇಳ್ತಾರೆ ಆ ಸ್ಥಳಕ್ಕೆ ನಾವು ಒಂದು ಡೇಟ್ ಕೊಡ್ತೇವೆ, ಈ ದಿವಸ ಬರ್ತೇವೆ ನಿಮ್ಮ ಆ ಸ್ಥಳಕ್ಕೆ ಅಂತೇಳಿ. ಹೋಗಿ ಆ ಮನೆಯ ಪರಿಸ್ಥಿತಿ ಯಾವ ರೀತಿ ಉಂಟು, ಮನೇಲಿ ಎಷ್ಟು ಜನ ಇದ್ದಾರೆ, ಕಲಿಯೋ ಮಕ್ಕಳಿದ್ದಾರಾ, ಯಾವ ರೀತಿ ಪರಿಸ್ಥಿತಿ ಉಂಟು, ತುಂಬ ಬಡತನಿದ್ದಾರೆ, ಇವರು ಯಾವ ಕೆಲಸ ಮಾಡೋದು, ದಿನ ಕೆಲಸಕ್ಕೆ ಹೋದರೆ ಮಾತ್ರ ಹೊಟ್ಟೆ ತುಂಬುದಾ ಅಂತೆಲ್ಲ ಪರಿಸ್ಥಿತಿಯನ್ನು ನಾವು ನೋಡಿ ಅರ್ಹರಲ್ಲಿ ಕೊಡ್ತೇವೆ. ಆ ನೋಡಿದ ಮೇಲೆ ನಾವು ಆಯ್ಕೆ ಮಾಡ್ತೇವೆ, ಇಷ್ಟು ಮನೆ ಇದ್ದಾರೆ ಅಂತೇಳಿ ಅಷ್ಟೇ ಕಿಟ್ಟು ವ್ಯವಸ್ಥೆ ಮಾಡಿಸ್ತೇವೆ. ಈಗ ಒಂದು ಸ್ಥಳದಲ್ಲಿ 50 ಮನೆ ಇದ್ದರೆ 50 ಮನೆಗೆ ದಾನಿ ಇರ್ತೀವಿ ಹೇಳ್ತೀವಿ, ಈ ಸ್ಥಳದಲ್ಲಿ 50 ಮನೆ ಉಂಟು ಅಂತೇಳಿ. ಆ 50 ಮನೆಗೆ ಮಾತ್ರ ನಾವು ಕಿಟ್ಟು ತಂದು ಮುಟ್ಟಿಸ್ತೇವೆ. ಅಂದರೆ ಸಮಾಜದಲ್ಲಿ ಈಗ ಒಂದು ಏರಿಯಾದಲ್ಲಿ ಸಾಧಾರಣ ಕಮ್ಮಿ ಆದರೆ ಒಂದು 400-500 ಮನೆ ಇರ್ತದೆ, ಎಲ್ಲ ಮನೆಗೆ ಮುಟ್ಟಿಸ್ಲಿಕ್ಕೆ ಅಸಾಧ್ಯ. ಆದರೆ ನಾವು ಯಾವ ಮನೆಗೆ ಆ ಕಿಟ್ಟು ಸರಿಯಾದ ವ್ಯಕ್ತಿ ಹೋಗಿ ತಲುಪ್ತದೆ ಅಂತೇಳಿ ನಾವು ಮೊದಲು ನೋಡಬೇಕಾಗ್ತದೆ. ಆ ವ್ಯಕ್ತಿಗೆ ಈಗ ಸಹಜ, ಈಗ ಜನರು ಮಾತಾಡೋದು ಸಹಜ ಆಗ್ತದೆ. ಅಂದರೆ ನಾವು ಈಗ ಒಂದು ಮನೇಲಿ ಒಂದು 100 ಮನೆ ಇದ್ರೆ ಒಂದು ಏರಿಯಾದಲ್ಲಿ 50 ಮನೆ ಕೊಟ್ಟರೆ ಇನ್ನು 50 ಮನೆ ಕೊಡದಿದ್ರೆ ಅದು ಮಾತಾಡೋದು ಸಹಜ. ಆದ್ರೆ ಮಾತಾಡ್ತಾರೆ ಅಂತೇಳಿ ನಾವು ಈ ವ್ಯಕ್ತಿಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇವರು ತುಂಬಾ ಕಡು ಬಡತನದಿಂದಿದ್ದಾರೆ. ನಾವು 10 ಜನರು ಹೇಳ್ತಾರೆ ಅಂತ ಹೇಳಿ ಮಾಡ್ಲಿಕ್ಕೆ ಹೋದ್ರೆ ಈ ಪಾಪ ಆ ಲಾಕ್ಡೌನ್ ಅಲ್ಲಿ ತುಂಬಾ ಕಷ್ಟಪಡುವ ಮನೆಯವರಿಗೆ ನಾವು ಕೊಡದಿರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾವು ಸಮಾಜದಲ್ಲಿ ಒಳ್ಳೆ ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಜನರಿಗೆ ಒಂದು ಒಳ್ಳೆ ರೀತಿ ಆದ್ರೆ ಸಾಕಂತೇಳಿ ಆ ಒಂದೇ ಮನಸ್ಸಿನಿಂದ ನಾವು ಯಾರು ಯಾವ ರೀತಿ ಒಂದು ಕಮೆಂಟ್ ಮಾಡಿದ್ರು ಕೂಡ ಜನರಿಗೆ ಒಳ್ಳೆ ರೀತಿಯಲ್ಲಿ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಇದೀಗ ಇಡೀ ಕಾರ್ಕಳ ತಾಲೂಕು ಅಂತ ಹೇಳಿದ್ರೆ ಈಗ ಉಡುಪಿ ಜಿಲ್ಲೆಯಲ್ಲಿ ನಾವು ಕಾಪು ತಾಲೂಕು, ಉಡುಪಿ ತಾಲೂಕು, ಕಾರ್ಕಳ ತಾಲೂಕು 3 ತಾಲೂಕು. ಅಂದ್ರೆ ಇದರಲ್ಲಿ ತುಂಬವಾಗಿ ಕೊಟ್ಟದಂತ ಹೇಳಿದ್ರೆ ಕಾಪು ತಾಲೂಕಲ್ಲಿ ಸುಮಾರು ಜಾಸ್ತಿ. ಅಂದ್ರೆ ಕಾರ್ಕಳ ತಾಲೂಕಲ್ಲಿ ಕೊರೋನಾ ಪಾಸಿಟಿವ್ ಬಂದ ಕುಟುಂಬಗಳು ಕೆಲವಿದ್ರು, ಅವರಿಗೆ ಮುಟ್ಟಿಸಿದ್ದೇವೆ. ಅಂದ್ರೆ ತುಂಬಾ ಕೆಲವೊಂದೇ ಕೂಲಿ ಕೆಲಸಕ್ಕೆ ಹೋಗುವ ಮನೆ ಇತ್ತು, ಅವರಿಗೆ ಮುಟ್ಟಿಸಿದ್ದೇವೆ. ಕಾಪು ತಾಲೂಕಲ್ಲಿ ನಾವು ಆಶಾ ಕಾರ್ಯಕರ್ತೆಯರಿಗೆ ಮುಟ್ಟಿಸಿದ್ದೇವೆ, ಆಶಾ ಕಾರ್ಯಕರ್ತೆಯವರಿಗೆ. ಮತ್ತು ವೈದ್ಯಕೀಯ ಸೇವೆ ಸಲ್ಲಿಸುವವರಿಗೆ ಕೊಟ್ಟಿದ್ದೇವೆ. ಮತ್ತು
ಆ, ಈ SLR ಕಸ ಇದು ಮಾಡ್ತಾರಲ್ಲ ಅವರಿಗೆ ಕೂಡ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿಯ ಜನರು ಯಾರು ಕಡು ಬಡತನದಲ್ಲಿದ್ದಾರ ಅವರಿಗೆ ಕೂಡ ಕೊಟ್ಟಿದ್ದೀವಿ. ಉಡುಪಿ ತಾಲೂಕಲ್ಲೂ ಓಕೆ ಆಶ್ರಮಕ್ಕೆ ಕೆಲವು ಕೊಟ್ಟಿದ್ದೇವೆ. ಅಲ್ಲಿ ಉಡುಪಿ ತಾಲೂಕು ಜನರಿಗೆ ಅಂದರೆ ಈ ಸಿಟಿಯಲ್ಲಿ ಸ್ವಲ್ಪ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ, ಆದರೂ ನಮಗೆ ಸಿಕ್ಕಿದ ಮಟ್ಟಿಗೆ ಯಾರು ತುಂಬ ಕಡು ಬಡತನದಿದ್ದಾರೋ ಅವರಿಗೆ ಕಿಟ್ಟನ್ನು ಮುಟ್ಟಿಸಿದ್ದೇವೆ. ಅಂದರೆ ಓವರಾಲ್ ಆಗಿ ಇಡೀ ಒಂದು ಕಾರ್ಕಳ ಮತ್ತು ಉಡುಪಿ ತಾಲೂಕಿನ ಅಲ್ಲಲ್ಲಿ ನೀವು ಆಯ್ಕೆ ಮಾಡಿ ಕೊಟ್ಟ ಹಾಗೆ ಆಗಿದೆ ಅಂತ ಅನ್ನುವಂಥದ್ದು. ಓಕೆ, ಈ ಸಂದರ್ಭದಲ್ಲಿ ಕೆಲವು ಕುಟುಂಬಗಳನ್ನು ನೀವು ನೋಡಿದ್ರಲ್ಲ, ಆಹಾರ ಕಿಟ್ಟು ಕೊಡುವಾಗ ತೀರಾ ಅಸಹಾಯಕವಾದಂಥ ಪರಿಸ್ಥಿತಿ ಒಂದು ಕುಟುಂಬದಲ್ಲಿ, ಅಂಥದ್ದೇನಾದರೂ ಗಮನಿಸಿದ್ರ ಬಹಳ ಸ್ಪೆಷಲಿಯಾಗಿ? ಕೆಲವು ಕುಟುಂಬದಲ್ಲಿ ತುಂಬ ಅಸಹಾಯಕರ ಅಂದರೆ ಅದಕ್ಕೆ ಹೇಳಿ ವರ್ಣಿಸಲಿಕ್ಕೆ ಕಷ್ಟ. ಯಾಕಂತ ಹೇಳಿದರೆ ಕೆಲವನ್ನ ಹೋದ್ರೆ ಕೆಲವರಿಗೆ ಮನೆ ಸರಿಕಟ್ಟು ಮನೆ ಕೂಡ ಇರುವುದಿಲ್ಲ. ಆ ಮನೆಯಲ್ಲಿ ಇರಿದ್ರು ಕೆಲವರು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಮನೆಯಲ್ಲಿ ಈಗ 5 ಜನ ಇದ್ರೆ ಅದ್ರಲ್ಲಿ 4 ಜನ ಕೂಡ ಅಂಗವಿಕಲದವರು ಇರ್ತಾರೆ. 4 ಜನ ಕೂಡ ಅಂಗವಿಕಲ ಇದ್ರೆ ಅದ್ರಲ್ಲಿ ದುಡಿಯುವ ಕೈ ಒಂದು ಮಾತ್ರ. ಆ ದುಡಿಯುವ ಕೈ ಒಂದು ಕೈ ಯಾವುದು? ಹಿರಿಯ ತಲೆ ಮಾತ್ರ ಇರೋದು. ಮತ್ತೆ ತನ್ನ ವಂಶಾಭಿವೃದ್ಧಿಯಲ್ಲಿ ಯಾರು ಅಂಗವಿಕಲಿದ್ದಾರ ಅದರಲ್ಲಿ ಒಂದ ತಾಯಿ ಇಲ್ಲದೆ ತಂದೆ, ಅವರಿಗೆ ವಯಸ್ಸಾಗಿರ್ತದೆ, 4 ಮಕ್ಕಳು ಇರುವಾಗ ವಯಸ್ಸಾಗಿರ್ತದೆ. ಆ ತಾಯಿ ದುಡ್ದು ಸಾಕಬೇಕಾಗ್ತದೆ. ಕೆಲವು ಮನೆಯಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಅಂಗವಿಕಲರೇ, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲ ಅಂಗವಿಕಲರೇ. ಅಂದ್ರೆ ದಾನಿಗಳ ಸಹಕಾರದಿಂದಲೇ ಜೀವನ ನಡೆಸ್ತಿದ್ರು ಕೂಡ ಈ ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ತುಂಬಾ ಸಂಕಷ್ಟ, ಅದು ಕಷ್ಟ ಆಗ್ತದೆ. ಅಂದ್ರೆ ದಾನಿಗಳು ಯಾರೋ ಇದು ಗೊತ್ತಾಗಿ ಕೆಲವರು ಬಂದು ಅವರಿಗೆ ಏನಾದರೂ ಸಹಾಯ ಮಾಡಿದ್ರೆ ಅವರಿಗೆ ಸಹಾಯ, ಇಲ್ದಿದ್ರೆ ಬೇರೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಅವರಿಗೆ. ಈಗ ತಾವು ಒಂದು PWD ಇಲಾಖೆಯ ಒಬ್ಬ ಸಣ್ಣ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇರೋರು, ಈ ಸಂದರ್ಭದಲ್ಲಿ ಒಂದಷ್ಟು ಪಂಚಾಯಿತಿಗಳಲ್ಲಿ ಯೋಜನೆಗಳಿದ್ದಾವೆ. ಅಂಗವಿಕಲರಿದ್ದರೆ ಅವರನ್ನು ಗುರುತಿಸಿಕೊಂಡು ಅವರಿಗೆ ಮನೆ ಕೊಡೋದಾ, ಈ ಮನೆಗಳು ಕೂಡ ತೀರಾ ಅಂಥ ಫ್ಯಾಮಿಲಿ ಭಾಳ ಸಣ್ಣ ಸಣ್ಣ ಮನೆಗಳು, ಹುರುಕುಳು ಮನೆ ಬೀಳುವಂಥ ಪರಿಸ್ಥಿತಿ ಅಂಥದ್ದೆಲ್ಲ ಇತ್ತಾ, ಹೇಗೆ? ಅಂಥದ್ದು ಇತ್ತು. ಅಂದರೆ ಹೋದ್ಸರಿ ನಾವು ಕೊರೋನಾ ಲಾಕ್ಡೌನ್ ಕಿಟ್ಟುಕೊಡ್ಲಿಕ್ಕೆ ಹೋಗುವಾಗ ಆ ಕೊರೋನಾ ಲಾಕ್ಡೌನ್ ಕಿಟ್ಟುಕೊಡ್ಲಿಕ್ಕೆ ಹೋದ ಒಂದು ಪ್ರತಿಫಲದಲ್ಲಿ ಸುಮಾರು ಒಂದು 7-8 ಜನರಿಗೆ ದನದ ಕೊಟ್ಟಿಗೆ ಮಾಡಿ ಕೊಟ್ಟಿದ್ದೇವೆ. ಪಂಚಾಯತಿಂದ ಈ ನರೇಗಾದಲ್ಲಿ ಫೆಸಿಲಿಟಿ ಸಿಗ್ತದೆ, ದನದ ಕೊಟ್ಟಿಗೆ ಸಿಗ್ತದೆ. ಒಂದು 10 ಜನರಿಗೆ ಬಾವಿ ಮಾಡಿ ಕೊಟ್ಟಿದ್ದೇವೆ ಉಚಿತವಾಗಿ. ಓಕೆ, ಅಂದ್ರೆ ಈಗ ಮನೆ ಫೆಸಿಲಿಟಿ ಅಂತ ಹೇಳಿದ್ರೆ ಈಗ ವಸತಿ ಯೋಜನೆಯಲ್ಲಿ 1,28,000 ಎಷ್ಟು ಸಿಗ್ತದೆ ಸಮಥಿಂಗ್. ಅದರಲ್ಲಿ ಅಂದ್ರೆ ಅದು ಹಂತವಾಗಿ ಸಿಗುದು. ಅದು ಒಮ್ಮೆಲೆ ಮೊದಲು ಕಟ್ಟಬೇಕು, ಪಂಚಾಂಗ ಹಾಕಿದ ಮೇಲೆ ಫೋಟೋ ಕೊಡಬೇಕು, ಗೋಡೆಯಾದ ಮೇಲೆ ಫೋಟೋ ಕೊಡಬೇಕು, ಅಂಚಾದ ಮೇಲೆ ಫೋಟೋ ಕೊಡಬೇಕು. ಅದು ಫಸ್ಟ್ ಇವರು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಇನ್ವೆಸ್ಟ್ ಮಾಡಿ ಆದ ಮೇಲೆ ಸರ್ಕಾರ ಅದಕ್ಕೆ ಪಾವತಿ ಮಾಡುದು. ಈ ನರೇಗಾದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಮನೆಯವರೇ ಕೆಲಸ ಮಾಡ್ಲಿಕ್ಕೆ ಅದು ಸ್ಟೆಪ್ ಬೈ ಸ್ಟೆಪ್ಪೇ ಬರುದು. ಆದ್ರೆ ಅದನ್ನು ಈಗ ಬಾವಿ ತೋಡಿ ಅರ್ಧದಲ್ಲಿ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಒಮ್ಮೆ ಫಿನಿಶ್ ಮಾಡಿ ಬಿಡ್ತಾರೆ. ಅಂದ್ರೆ ಬಾವಿ 1.5 ಲಕ್ಷದೊಳಗೆ ಬಾವಿ ಆಗ್ತದೆ. ಅಂದ್ರೆ ಈ ಮನೆ ಕಟ್ಟುವ ನಿರ್ಮಾಣ ಅಂತ ಹೇಳಿದ್ರೆ ಅದು 1-2 ಲಕ್ಷದಲ್ಲಿ ಆಗುವ ಮನೆ ಅಲ್ಲ. ಮಿನಿಮಮ್ ಒಂದು ಚಿಕ್ಕ ಮನೆದೊಂದು 4-5 ಲಕ್ಷ ರೂಪಾಯಿ ಬೇಕೇ ಆಗ್ತದೆ. ಅಂದ್ರೆ ಸರ್ಕಾರದಿಂದ ಸಿಗುದು ಒಂದು ಕಲ್ಲು ಕಟ್ಟಿ ಸ್ವಲ್ಪ ಎತ್ತರಕ್ಕೆ ಬರ್ಬೇಕಾದ್ರೆ ಅಲ್ಲಿ ಮುಗೀತು 1.5 ಲಕ್ಷ ರೂಪಾಯಿ ಬೇಕಾಗ್ತದೆ. ಈಗ ಕೆಲವರ ದಾಖಲೆಗಳು ಸರಿ ಇರುವುದಿಲ್ಲ. ಕೆಲವರು ಈಗ ಒಂದು ದಾಖಲೆ ಇದ್ರೆ ಅದು ವಂಶಾಭಿವೃದ್ಧಿಯಾಗಿ ಬಂದವರ ದಾಖಲೆ ಅಪ್ಪನ ಹೆಸರಲ್ಲಿ ಅಮ್ಮನ ಹೆಸರು RTC ಇರ್ತದೆ. ಇವರ ಹೆಸರಿಗೆ ಅದರ ಲಾಭ ತಗೊಳ್ಬೇಕಾದ್ರೆ ಅವರ ದಾಖಲೆ ಸರಿ ಇರಬೇಕು, ದಾಖಲೆ ಸರಿ ಇರುವುದಿಲ್ಲ. ಇವರಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರಿಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಕೆಲವರಿಗಂತೂ ಮಾಡ್ಬೇಕಂತ ಆಸೆ ಇರ್ತದೆ, ಆದರೆ ಯಾವ್ದಲ್ಲಿ ಮಾಹಿತಿ ತಗೊಳ್ಳದಂತೆ ಮಾಹಿತಿ ಈ ಕಾರಣದಿಂದ ಅವರು ಅದನ್ನು ಕೇಳಲಿಕ್ಕೆ ಹೋಗುದಿಲ್ಲ. ಆ ರೀತಿ ಎಲ್ಲ ಸಮಸ್ಯೆಗಳಾಗ್ತದೆ. ಈ ಜನರು ಅಂತ ಹೇಳಿ ನಾವು 10 ಜನ ಒಂದು 10 ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮೊಟ್ಟಿಗೆ ಚರ್ಚೆ ಮಾಡ್ತಾರೆ. ಆದ್ರೆ ಆ ಕಾನೂನು ರೀತಿಯಲ್ಲಿ ನಾವು ಯಾವ ರೀತಿ ಹೋಗಿ ಇದನ್ನು ತಗೊಳ್ಬಹುದು ನಮ್ಗೆ ಅಂತ ಹೇಳಿ ಜನರು ತಗೊಳ್ಳಿಕ್ಕೆ ಹೇಳುದಿಲ್ಲ. ಹಾಗೆ ಆ ರೀತಿ ಎಂತ ಮಾಡಿದೆ ಅಂತ ಹೇಳಿದ್ರೆ ಮಾಡಿಕೊಟ್ಟಿದ್ದೇವೆ ಕೆಲವರಿಗೆ. ಅಂದ್ರೆ ನಂಗೆ ಹೋದ ಸರಿ ಈ ಸರಿ ಒಂದು ಕೊರೋನಾ ಕಿಟ್ ಕೊಡ್ಲಿಕ್ಕೆ ಸ್ವಲ್ಪ ಸಹಾಯ ಅಂತ ಹೇಳಿದ್ರೆ ಗುತ್ತಿಗೆಲ್ಲ ಹೋದ ಸರಿ ಸ್ಟಾರ್ಟ್ ಮಾಡಿದ್ದೆ. ಹೋದ ಸರಿ ನಾನು ಅಂದ್ರೆ ಸ್ವಲ್ಪ ಬಂದ ಲಾಭಾಂಶದಲ್ಲಿ ಕೆಲವರಿಗೆ ಮಾಡಿಕೊಟ್ಟಿದ್ದೇವೆ. ಕೆಲವರಿಗೆ ಮನೆ ಇಲ್ಲದವರಿಗೆ ಈಗ ಮಲಬಾರ್ನವರದ್ದೇ ಲೆಕ್ಕ ತಗೊಳ್ಬಹುದು. ಈಗ ಅರ್ಧ ಲಿಂಟಲ್ ತನಕ ಆದ ಮನೆಯನ್ನು ಅವರು ಮನೆ ಮಾಡಿ ಕೊಡ್ತಿದ್ದಾರೆ. ಅಂತವರಿಗೆ ಕೆಲವರಿಗೆ ಫೆಸಿಲಿಟಿ ಮಾಡಿಸಿಕೊಟ್ಟಿದ್ದೇವೆ. ಲಿಂಟಲ್ ಆಗಿ ಕಟ್ಲಿಕ್ಕೆ ಆಗದವರಿಗೆ, ಗಾರೆ ಆಗದವರಿಗೆಲ್ಲ ಅವರಿಂದ ಫೆಸಿಲಿಟಿ ತೆಗೆದುಬಿಟ್ಟು ಪಂಚಾಯತಿನ ಸ್ವಲ್ಪ ಅಂತೇಳಿ ಅವರಿಗೆ ಒಂದು ಮನೆ ನಿರ್ಮಾಣ, ಒಂದು ಗುಡಿಸಲಲ್ಲಿ ಅದು ಸಮಾಧಾನದಲ್ಲಿ ನಿಲ್ಬೋದೆಂಬ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಎಸ್ ಮತ್ತಷ್ಟು ಮಾತಾಡಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ತಾನೆ, ಬ್ರೇಕ್ ನಂತರ ಮತ್ತೆ ಬರುತ್ತೆ.
ಮತ್ತೊಮ್ಮೆ ಸ್ವಾಗತ. ನಿಮ್ಮೊಂದಿಗೆ ಇವತ್ತು ಪವನ್ ಕುಮಾರ್ ಶಿರ್ವಾ ಅವರಿದ್ದಾರೆ. ಪವನ್ ರೇ, ಕಳೆದ ಬಾರಿ ಮತ್ತು ಈ ಬಾರಿ ನೀವು ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಏನು ವ್ಯತ್ಯಾಸ ಕಂಡ್ರಿ? ಕಳೆದ ಬಾರಿ ಅಂತ ಹೇಳಿದರೆ ಫಸ್ಟಿಗೆ ನಾವು ಸಮಾಜ ಸೇವೆ ಮಾಡಬೇಕಾದ್ರೆ ಸ್ವಲ್ಪ ಜನರ ಪರಿಚಯ ಕೂಡ ಕಮ್ಮಿ ಇರ್ತದೆ ನಮಗೆ. ಹೋದ ಲಾಕ್ಡೌನಲ್ಲಿ ಕೂಡ ಜನರ ಪರಿಚಯ ಸ್ವಲ್ಪ ಕಮ್ಮಿ. ಯಾಕಂದರೆ ನಾವು ಫಸ್ಟಿಗೆ ಸಹಾಯ ಮಾಡ್ತಿದ್ರು ಕೂಡ ಇಷ್ಟು ಕಷ್ಟ ಉಂಟಂತೇಳಿ ನಮಗೆ ಗೊತ್ತಿರಲಿಲ್ಲ. ಹೋದ ಸಾರಿ ಹಂಚುತ್ತಾ ಹೋದಾಗೆ ಜನರ ಪರಿಚಯ ಕೂಡ ಸ್ವಲ್ಪ ತುಂಬ ಇತ್ತು ಜನರದ್ದು, ಅವರು ಎಷ್ಟು ಕಷ್ಟದಲ್ಲಿದ್ದಾನೆ. ಹೋದ ಲಾಕ್ಡೌನ್ ಸ್ವಲ್ಪ ಕಿಟ್ಟು ಕಡಿಮೆ ಹಂಚಿದ್ದೇವೆ, ಯಾಕಂತ ಹೇಳಿ ನಮ್ಗೆ ಅಷ್ಟು ಪರಿಚಯ ಯಾರ್ದು ಇರಲಿಲ್ಲ ಆಗ. ಯಾರಿಗೆ ನಮ್ಮ ಅಕ್ಕ ನೆರೆಹೊರೆಯಲ್ಲಿ ಯಾರಿದ್ದಾರೆ ಅವರಿಗೆ ಮಾತ್ರ ಹಂಚಿದೆ. ಆದರೆ ಹೋದ ಕೊರೋನಾದ ಮೇಲೆ ಈ ಕೊರೋನಾದಲ್ಲಿ ಇದ್ದಕ್ಕಿದ್ದಂತೆ ಜನರ ಪರಿಚಯವೂ ಜಾಸ್ತಿ ಆಯಿತು. ಸ್ವಲ್ಪ ಜನರ ಕಷ್ಟ ಎಲ್ಲೆಲ್ಲಿ ಇದ್ದಾರೆ ಅಂತೇಳಿ ಕೂಡ ಸ್ವಲ್ಪ ಜಾಸ್ತಿ ಕಂಡು ಬಂದಿತ್ತು. ಹಾಗೆ ಮೊದಲ ಕೊರೋನಾದಲ್ಲಿಗಿಂತ ಎರಡನೇ ಕೊರೋನಾ ಸ್ವಲ್ಪ ವಿಭಿನ್ನವಾಗಿತ್ತು ನಮಗೆ ಕಿಟ್ ಹಂಚುವಾಗ. ಯಾಕಂತ ಹೇಳಿದರೆ ಮೊದಲ ಕೊರೋನಾಗಿಂತ ಎರಡನೇ ಕೊರೋನಾ ಸ್ವಲ್ಪ ತುಂಬ ಜನ ರೋಗದ ಬಗ್ಗೆನೂ ಹೇಳ್ತಾರೆ. ಒಂದನೇ ಅಲೆ ಅಂದರೆ ಹೀಗೆ, ಎರಡನೇ ಅಲೆ ಅಂದರೆ ಹೀಗೆ ಅಂತ. ಈ ಅಲೆಗಳ ಜೊತೆಗೆ ಜನರ ಪರಿಸ್ಥಿತಿಗಳು ವಿಭಿನ್ನವಾಗಿ ಮೊದಲ ಕೊರೋನಾ ಅಂತ ಹೇಳಿದ್ರೆ ಫಸ್ಟ್ ಆ ಮೊದಲ ಲಾಕ್ಡೌನ್ ಹಾಕೋ ಮುಂಚೆ ಸ್ವಲ್ಪ ಸಂಪಾದನೆ ಆದಾಯಿತು ಜನರೊಟ್ಟಿಗೆ. ಆ ಮೊದಲ ಕೊರೋನಾ ಮೇಲೆ ಹಾಕಿಬಿಟ್ರು. ಅದು ಎರಡನೇ ಕೊರೋನಾ ಬರುವಾಗ, ಮೊದಲು ಕೊರೋನಾ ಲಾಕ್ಡೌನ್ ಇತ್ತು, ಪುನಃ ಲಾಕ್ಡೌನ್ ಬರುವಾಗ ಸ್ವಲ್ಪ ಜನರು ಕಂಗಾಲಾಗಿ ಹೋಗ್ತಾರೆ. ಆಗ ಕಷ್ಟದಲ್ಲಿ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ, ತುಂಬ ಕಷ್ಟದಲ್ಲಿರುವವರು. ಆ ರೀತಿ ಸ್ವಲ್ಪ ಅನುಭವ ಜಾಸ್ತಿ ಆಗಿದೆ ಅಷ್ಟೇ ಸಮಾಜದಲ್ಲಿ. ಈಗ ನಾನು ಬಹಳ ಸಂಘ ಸಂಸ್ಥೆಗಳು ತಮ್ಮನ್ನು ಸನ್ಮಾನ ಮಾಡಿರುವಂಥದ್ದನ್ನು ನೋಡಿದೆ. ಕೋವಿಡ್ ಬರುವುದಕ್ಕಿಂತ ಮೊದಲು ತಾವು ಬಹಳ ಮುಖ್ಯವಾಗಿ ಅಂದರೆ ಈ ಒಂದು ಇಂಥಕ್ಕೆ ನಾನು ಕೆಲಸಕ್ಕೆ ಇಳಿಬೇಕು ಅಂತ, ಸಮಾಜ ಕಾರ್ಯಕ್ಕೆ ನಾನು ಇಳಿಬೇಕು ಅಂತ ಅನ್ನೋದು ತೊಡಗಿಸಿಕೊಂಡಾಗ ಆ ಎಲ್ಲ ಸನ್ಮಾನಗಳು ಯಾವ ಹಿನ್ನೆಲೆಯಲ್ಲಿ ಸಿಕ್ಕಿದವುಗಳು, ಯಾವ ರೀತಿಯಲ್ಲಿ ನಿಮ್ಮನ್ನು ಗುರುತಿಸಿದ್ರು? ಅಂದರೆ ಎಲ್ಲ ಸನ್ಮಾನಗಳು ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ಸಮಾಜ ಸೇವೆಗೆ ಬಂದ ಮೇಲೆ ಸಿಕ್ಕಿದ್ದು. ಅದರಿಂದ ಮುಂಚೆ ಯಾವ ರೀತಿ ಸನ್ಮಾನ ದೊರಕಲಿಲ್ಲ ನನಗೆ. ಎಲ್ಲ ಸನ್ಮಾನ ದೊರಕಬೇಕಾದ್ರೆ ಸಮಾಜ ಸೇವೆಯಲ್ಲೇ ದೊರಕಿದ್ದು. ಅಂದರೆ ನಾವು ಮೊಟ್ಟ ಮೊದಲಿಗೆ ಮೊದಲ ಸನ್ಮಾನ ಅಂತೇಳಿ ತಗೊಳ್ಳುವಾಗ ಉಡುಪಿ ಹೆಲ್ಪ್ ಲೈನ್ ಅಂತೇಳಿ ಉಡುಪಿಯಲ್ಲಿ ತಗೊಂಡದ್ದು. ಉಡುಪಿ ಹೆಲ್ಪ್ ಲೈನ್ ಅಂತೇಳಿ ಒಂದು ಸಮಾಜ ಸೇವಾ ಸಂಸ್ಥೆ ಉಂಟು. ಆ ಸಂಸ್ಥೆಗೆ ಒಮ್ಮೆ ಮೊದಲ ವರ್ಷದ ವಾರ್ಷಿಕ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ ನಾನು. ಅವರ ಸಮಾಜ ಸೇವಾ ಸಂಸ್ಥೆ ಅಂತೇಳಿ ಅದಕ್ಕೆ ಮುಖ್ಯ ಅತಿಥಿ ಹೋದ ಮೇಲೆ, ಆ ಸಂಸ್ಥೆಗೆ ಹೋದ ಮೇಲೆ ಒಂದೊಂದೇ ಕಾರ್ಯಕ್ರಮ ಅಟೆಂಡ್ ಆಗ್ಲಿಕ್ಕೆ ಹೋದೆ. ನಾನು ಕಲ್ತ ಶಾಲೆಯಲ್ಲಿ, ಆ ಶಾಲೆಗೆ 100 ವರ್ಷ ಆಗಿತ್ತು. ನಾನು ಪ್ರೈಮರಿ ಕಲ್ತ ಶಾಲೆಯಲ್ಲಿ 100 ವರ್ಷ ಆಗಿತ್ತು. ಆ 100 ವರ್ಷ ಆದಾಗ ಸಾಧಾರಣ 1.5 ವರ್ಷಗಳ ಕಾಲ ದಿನಾಲೂ ಶಾಲೆಗೆ ಹೋಗಿ ಅಲ್ಲಿಯ ಕೆಲಸದ ಬಗ್ಗೆ, ಅಂದರೆ ಹಳೆ ವಿದ್ಯಾರ್ಥಿಗಳೆಲ್ಲ ಹೊರಗಿರ್ತಾರೆ ಬೇರೆ ಬೇರೆ ದೇಶ ಅವರವರ ಕೆಲಸದಲ್ಲಿ. ಈ ಶಾಲೆಯ ಸ್ವಲ್ಪ ಗಮನವನ್ನು ಹರಿಸಿಕೊಂಡು 1.5 ವರ್ಷಗಳ ಕಾಲ ಶಾಲೆ ಹೋಗಿ ಬಂದು ಅದರ ಬಗ್ಗೆ ಗಮನಿಸಿದ್ದಿ. ಇದನ್ನೆಲ್ಲವನ್ನು ಅರಿತ ಹಳೆ ವಿದ್ಯಾರ್ಥಿ ಸಂಘದವರು ಎಂತ ಮಾಡಿದೆ ಅಂತ ಹೇಳಿದ್ರೆ, ಶತಮಾನ ದಿವಸ ಒಂದು ಸಾರ್ವಜನಿಕವಾಗಿ ಹುಟ್ಟುಹಬ್ಬಾಚರಣೆ ಮಾಡಿದ್ರು. ಒಂದು ದಿವಸ 2019ರಲ್ಲಿ ಸಾರ್ವಜನಿಕವಾಗಿ ಹುಟ್ಟುಹಬ್ಬಾಚರಣೆಯನ್ನು ಮಾಡಿದ್ರು, 19ನೇ ವರ್ಷ ಹುಟ್ಟುಹಬ್ಬವನ್ನು. ಮತ್ತೆ ಹೋದ ಸಾರಿ ಸಿರಿಗನ್ನಡ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಕೂಡ ಸಿಕ್ಕಿತ್ತು, ರಾಷ್ಟ್ರೀಯ ಸೇವಾದ. ಅದೇ ಯಾವ ರೀತಿ ಅಂತ ಹೇಳಿದ್ರೆ, ಸಮಾಜ ಸೇವೆಯಲ್ಲೇ ತೊಡಗಿಸಿಕೊಂಡಾಗಿ ಅವರು ಒಂದು ಕರೆ ಮಾಡ್ತಾರೆ. ಆ ಕರೆ ಯಾರದಂತ ನಮಗೆ ಗೊತ್ತಿರೋದಿಲ್ಲ. ಕರೆ ಮಾಡಿ, ಈ ಸರಿ ನಾವು ಹೀಗೆ ಮಾತಾಡೋದು, ನಾವು ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ಬಿಡುಗಡೆದು ಹಂಚಿದ ಪ್ರಶಸ್ತಿ ನೀಡ್ತಿದ್ದೇವೆ, ಇದಕ್ಕೆ ತಾವು ಅರ್ಹರು ಆಗ್ಬೋದಾ ಕೇಳಿದ್ರು. ಅಂದರೆ ಸಿಕ್ಕಿದ್ದೆ ಪಂಚಾಮೃತ ಅಂತೇಳಿ ಒಪ್ಪಿದಾದ ಮೇಲೆ ಅವ್ರು ಹೇಳಿದರು, ಈ ರೀತಿ ಫೆಬ್ರವರಿ 26 ತಾರೀಕಿಗೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ, ತಾವು ಬೆಳಗಾವಿಗೆ ಬರಬೇಕಂತ ಹೇಳ್ತಾರೆ. ಸಂತೋಷದಿಂದ ಒಪ್ಪಿ ಬೆಳಗಾವಿಗೆ ಹೋದೆ, ಪ್ರಶಸ್ತಿಯನ್ನು ಸ್ವೀಕರಿಸಿ. ಅಂದರೆ ಈ ರೀತಿಯೆಲ್ಲ ಪ್ರಶಸ್ತಿ, ಸನ್ಮಾನ, ಪುರಸ್ಕಾರ ಎಲ್ಲ ಬರಬೇಕಾದ್ರೆ ಸಮಾಜ ಸೇವೆ ಕೇಳಿದ. ಅಂದರೆ ಮತ್ತೊಂದು ಮುಖ್ಯವಾಗಿ ನಾನು ಜನರೊಟ್ಟಿಗೆ ಹೇಳುದಂತ ಹೇಳಿದರೆ, ಸನ್ಮಾನಕ್ಕಾಗಿ ಸಮಾಜ ಸೇವೆ ಮಾಡೋದಲ್ಲ. ಹೌದು. ಯಾಕಂತ ಹೇಳಿದ್ರೆ, ಸನ್ಮಾನ ನಾಳೆ ಒಂದು ಕಡೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿ ನಾವು ಸಮಾಜ ಸೇವೆ ಮಾಡಿದರೆ ಅದು ಪ್ರತಿಫಲ ನಮಗೆ ಸಿಕ್ಕುವುದಿಲ್ಲ. ನಾವು ಕಟ್ಟಕಡೆಯಾಗಿ ಜನರಿಗೆ ಯಾವ ರೀತಿ ಕಷ್ಟಕ್ಕೆ ಸ್ಪಂದಿಸಬಹುದಾದ್ರೆ, ಸನ್ಮಾನ ಮತ್ತೆ ಪುರಸ್ಕಾರ ಅದೆಲ್ಲ ನಮ್ಮ ಹಿಂದೆ ಬರುವ ಸೆಕೆಂಡ್ರಿ ವಿಷಯ ಇದು. ಅಂದರೆ ನಾವು ಮೊದಲು ನಮ್ಮ ವಿಷಯ ಅಂತ ಹೇಳಿದ್ರೆ, ಜನರಿಗೆ ಕಟ್ಟಕಡೆ ಜನರಿಗೆ ಅವರಿಗೆ ಬೇಕಾದ ಪ್ರತಿಫಲ ಸಿಗ್ತದಾ, ಅವರಿಗೆ ನಮ್ಮಿಂದ ಸಹಾಯ ಯಾವುದೇ ರೀತಿ ಸಹಾಯ ಮಾಡ್ಬೋದು, ಅದನ್ನು ಮತ್ತೆ ಬರುವ ಹೆಸರು ಪುರಸ್ಕಾರ ಅಲ್ಲ, ಅದು ಅದಷ್ಟಕ್ಕೆ ಬರ್ತದೆ. ಎಸ್, ಈ ಇಡೀ 2 ಲಾಕ್ಡೌನ್ಗಳಲ್ಲಿ ತಾವು ಜನರ ಜೊತೆ ವಿಭಿನ್ನವಾದಂಥ ಅನುಭವಗಳು ನಿಮಗೆ. ಮುಂದೆ ಮತ್ತೆ ಏನಂತ ಗೊತ್ತಿಲ್ಲ, ಅಂದರೆ ಆಗಲೇ ನೀವು ಹೇಳಿದ್ರಿ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನ್ನೋದು. ಈಗ ಪರಿಸ್ಥಿತಿ ಭಿನ್ನ ಆಗ್ತದೆ. ಸ್ವಲ್ಪ ಕೆಲಸಕ್ಕೆ ಹೋಗ್ತಾರೆ, ಅಂಥ ಆಹಾರದ ಕೆಲವರಿಗೆ ಸಮಸ್ಯೆಗಳಾಗುವುದಿಲ್ಲ. ಆದರೂ ತಾವು ಹೇಳುವಾಗೆ ಇಲ್ಲ, ಸಮಸ್ಯೆ ಮತ್ತೆ ಅದೇ ಸಮಸ್ಯೆ ಕಂಟಿನ್ಯೂ ಆಗುವವರು ಇರಬಹುದು ಅಂತ ಅನ್ನೋದು. ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಿ? ಸಮಸ್ಯೆ ಖಂಡಿತ ಆಗ್ತದೆ. ಯಾಕಂತ ಹೇಳಿದ್ರೆ, 2 ವರ್ಷಗಳ ಕಾಲ ಲಾಕ್ಡೌನ್ ಅಲ್ಲಿ ಜನರು ಕಂಗಾಲಾಗಿ ಹೋಗಿದ್ದಾರೆ. ಈ 3ನೇ ಕೊರೋನಾ ಇನ್ನು ಲಾಕ್ಡೌನ್ ಮಾಡಿದ್ರು ಕೂಡ ಒಂದು 2 ತಿಂಗಳಲ್ಲಿ ಜನರು ಕೆಲವರು ಉದ್ಯೋಗ ಕಳ್ಕೊಂಡಿದ್ದಾರೆ. ಉದ್ಯೋಗ ಮಾಡಿದ್ದವರು ಮೊದಲಿಗೆ ಯಾರು ಉದ್ಯೋಗದಲ್ಲಿದ್ರು ಅವರಿಗೆ ಪುನಃ ಉದ್ಯೋಗದಲ್ಲಿ ಇಲ್ಲ. ಉದ್ಯೋಗ ಕೆಲವರು ಕಳ್ಕೊಂಡಿದ್ದಾರೆ. ಇನ್ನು ಹೊಸ ಉದ್ಯೋಗವನ್ನು ಹುಡುಕ್ತಿದ್ದಾರೆ ಅವರು. ಆ ಹೊಸ ಉದ್ಯೋಗ ಹುಡುಕ್ಬೇಕಾದ್ರೆ
ನಾವು ಓದ ಕೂಡ ಹೊಸ ಉದ್ಯೋಗ ಯಾರು ಕೊಡುದಿಲ್ಲ ಈಗಿನ ಕಾಲದಲ್ಲಿ. ಪ್ರತಿಯೊಂದನ್ನು ಅವರು ವೆರಿಫೈ ಮಾಡಿ ಉದ್ಯೋಗ ಕೊಡುದು. ಆ ಹೊಸ ಉದ್ಯೋಗ ಕೊಡುಗ ಇನ್ನು ಅಪ್ಪಿತಪ್ಪಿನ 2 ತಿಂಗಳಿಗೆ ಪುನಃ ಲಾಕ್ಡೌನ್ ಹಾಕಿದ್ರಿ ಆ ಮನೆ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು? ಅವ್ರ ಉದ್ಯೋಗ ಒಂದು ಕಡೆ ಉದ್ಯೋಗ ಹುಡುಕುದಾ ಇಲ್ಲ ಮನೆ ಕಷ್ಟ ನೋಡುದಾ ಯಾವ ರೀತಿ ಅಂತೇಳಿ ಅವರೇ ಕಂಗಲ್ಲಿ ಹೋಗ್ತಾರೆ. ಅಂದ್ರೆ ಈ ಕೂಲಿ ಕೆಲಸ ಮಾಡೋರಾಗ್ಲಿ ಚಿಕ್ಕ ಚಿಕ್ಕ ಅಕ್ಕಪಕ್ಕದಲ್ಲಿ ಮಾಡೋರು ಸಾಧಾರಣ ಮಟ್ಟಿಗೆ ಒಂದು ಅವರ ಜೀವನಾನುಸಾರವಾಗಿ ಮಾಡ್ಕೊಳ್ಬೋದು ಬೇಕಾದ್ರೆ. ಅಂದ್ರೆ ಈ ಉದ್ಯೋಗ ಕಳ್ಕೊಂಡ ಯುವತಿಯರಿದ್ದಾರಲ್ಲ ಅವರಿಗೆ ಉದ್ಯೋಗದ ಕಡೆ ದೃಷ್ಟಿ ಹಾಕಿದ್ರಿ ಈಗ ಪುನಃ 2ನೇ ಲಾಕ್ಡೌನ್ 3ನೇ ಲಾಕ್ಡೌನ್ ಬರೋದಿಲ್ಲ ಅಂತೇಳಿ ಯಾವ ರೀತಿಯ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಬಂದ್ರು ಕೂಡ ಅವ್ರ ಉದ್ಯೋಗ ನೋಡ್ತಾರ, ತನ್ನ ಮನೆ ಜೀವನ ನೋಡ್ತಾರ. ಆ ರೀತಿ ಅಂದ್ರೆ ಕಷ್ಟ ಬರೋದಿಲ್ಲ ಅಂತಲ್ಲ, ಈಗ 2ನೇ ಲಾಕ್ಡೌನ್ ಯಾವ ರೀತಿ ಕಷ್ಟ ಪಡ್ಕೊಂಡಿದ್ದಾರೆ ಅದೇ ರೀತಿ ಮುಂದುವರಿಬಹುದಂತೇಳಿ ನನ್ನ ಅಭಿಪ್ರಾಯ. ಅಂದರೆ ಈಗ ನೀವು ಆಹಾರ ಪೊಟ್ಟಣಗಳು ಕೊಡ್ತಾ ಹೋದ್ರಲ್ಲ ಕಿಟ್ಗಳನ್ನೆಲ್ಲ, ಆ ಕಿಟ್ಗಳನ್ನು ಕೊಡುವಂಥವ್ರು ಯಾರು ದಿನಗೂಲಿ ಕಾರ್ಮಿಕರಾಗಿದ್ರ ಅಥವಾ ಕೃಷಿ ಕಾರ್ಮಿಕರಾಗಿದ್ರ? ನಾವು ಯಾವ ರೀತಿ ಕೊಟ್ಟದಂತ ಹೇಳಿದ್ರೆ ಈ ದಿನಗೂಲಿ ಕಾರ್ಮಿಕರಾಗ್ಲಿ ಮತ್ತೆ ಅಂಗವಿಕಲರೊಂದು ಮತ್ತೆ ಕೃಷಿ ಮಾಡುವಂದ್ರೆ ತುಂಬಾ ಯಾರು ಅದನ್ನೇ ಜೀವನ ನಂಬಿಕೊಂಡು ಯಾರಿದ್ದಾರ ಕೃಷಿ ಮಾಡುವವರದ್ದು. ಮತ್ತೆ ಕೆಲವು ನಾವು ಆಯ್ಕೆ ಮಾಡಿದವರು ಯಾವ ರೀತಿ ಅಂತ ಹೇಳಿದ್ರೆ ಈಗ ಕೆಲವರು ಉದ್ಯೋಗ ಇಲ್ಲದೆ ಮನೆಯಲ್ಲಿದ್ದಾರೆ, ಅಂದ್ರೆ ಯಾವುದೇ ರೀತಿ ವರಮಾನ ಅವರಿಗೆ ಇರುವುದಿಲ್ಲ. ಈಗ ಅವರು ಪೇಟೆಗೆ ಹೋಗಿ ಕೆಲಸ ಮಾಡಿ ಬರುವವರು, ಈಗ ಒಂದು ಕಂಪನಿ ಕೆಲಸ ಉದ್ಯೋಗ ಇಲ್ಲದೆ ಕೆಲಸ ಮಾಡುವವರು, ಅಂಗಡಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗ ಇಲ್ಲದೆ ಅಂಗಡಿ ಬಂದಾಗಿ ಫುಲ್ ಲಾಕ್ಡೌನ್ ಅಂಗಡಿ ಬಂದ್ ಮಾಡ್ತಾರೆ. ಅವ್ರು ಅದನ್ನೇ ನಂಬಿರುವವರಿಗೆ ಅಂದ್ರೆ ಅವರು ಈಗ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ದಿನಗೂಲಿಗೆ ಹೋಗುವವರು ನಿಜವಾಗಿ. ಈಗ ಹೋಟೆಲ್ಗೆ ಹೋದ್ರೆ ದಿನಗೂಲಿಯೇ ಮಾಡುವವರು ಬಿಟ್ರೆ ಅವ್ರಿಗೆ ಕೆಲಸಕ್ಕೆ ಹೋಗದಿದ್ರು ಬರ್ತದಂತ ಹೇಳಿ ಸಾಧ್ಯ ಇಲ್ಲ. ಅಂಥವ್ರನ್ನು ಕೂಡ ನಾವು ಆಯ್ಕೆ ಮಾಡಿ ಅಂಥವರಿಗೂ ಕೂಡ ಗಿಟ್ಟು ಮುಟ್ಟಿಸಿದ್ದೇವೆ. ಈ ಮುಖ್ಯವಾಗಿ ಆಶಾ ಕಾರ್ಯಕರ್ತರು ಅವರು ಎಷ್ಟೇ ಸೇವೆ ಮಾಡಿ ಸಂಬಳ ಬಂದ್ರು ಕೂಡ ಸೇವೆ ಮಾಡಿದ್ರು ಕೂಡ ಅವರು ಸಮಾಜಕ್ಕಾಗಿ ಜನರಿಗಾಗಿ 24 ಗಂಟೆ ದುಡಿತಿದ್ದಾರೆ. ಅವರಿಗೆ ಕೊಟ್ಟಿದ್ದೇವೆ, ಈ ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದೇವೆ, ಮತ್ತೆ ಈ ಪಾದೆ ಕೆಲಸ ಮಾಡುವವರಿಗೆ ಮುಖ್ಯವಾಗಿ ಪಾದೆ ಕೆಲಸವನ್ನೇ ನಂಬಿಕೊಂಡಿರುವ ಪಾದೆ ಕಾರ್ಮಿಕರಿಗೆ ಕೂಡ ಕೊಟ್ಟಿದ್ದೇವೆ, ಅವರಿಗೆ ಕೊಟ್ಟಿದ್ದೇವೆ. ಎಲ್ಲ ಸಮುದಾಯದಲ್ಲಿ ಯಾರು ತುಂಬಾ ಅಂದ್ರೆ ಒಂದೇ ಸಮುದಾಯಕ್ಕೆ ನಾವು ಸೀಮಿತವಾಗಿ ಕೊಡ್ಲಿಲ್ಲ. ಎಲ್ಲ ಸಮುದಾಯದಲ್ಲಿ ಯಾರಿದ್ದಾರಾ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ ಅವರಿಗೆ ಮುಖ್ಯವಾಗಿ ನಾವು ಹಂಚಿದ್ದೇವೆ ಗಿಟ್. ಅಂದ್ರೆ ಜನರು ಆರೋಪ ಮಾಡೋರು ಮಾಡ್ತಾರೆ, ಯಾಕಂತ ಹೇಳಿದ್ರೆ ಆ ಪಕ್ಕದ ಮನೆಯಲ್ಲಿ ಕೊಟ್ಟಿದ್ದಾನೆ ನನಗೆ ಕೊಡ್ಲಿಲ್ಲ ಅಂತ ಹೇಳಿ ಜನರು ಆರೋಪ ಮಾಡ್ತಾರೆ. ಅಂದ್ರೆ ಆರೋಪಕ್ಕೆ ನಾವು ಕಿವಿ ಕೊಡ್ಲಿಕ್ಕೆ ಹೋದ್ರೆ ಈಗ ತನ್ನ ಪರಿಸ್ಥಿತಿ ಯಾವ ರೀತಿ ಉಂಟು, ಆ ಮನೆಯವನ ಪರಿಸ್ಥಿತಿ ಯಾವ ರೀತಿ ಉಂಟು ನಾವು ಮೊದಲು ನೋಡ್ಬೇಕಾಗ್ತದೆ. ಈಗ ಈಗಿನ ಕಾಲದಲ್ಲಿ ಒಳ್ಳೆ ಪಾಶ್ ಊಟ ಮಾಡ್ಬೇಕಂತಿಲ್ಲ, ಒಂದು ಗಂಜಿ ಕುಡಿದ್ರು ಕೂಡ ಒಂದು ಜೀವನ ಕಳೀಲಿಕ್ಕೆ ನಮ್ಗೆ ಅರ್ಹತೆ ಉಂಟಂತ ಹೇಳಿ ಅದೇ. ಆದ್ರೆ ಪಕ್ಕದ ಮನೆಯವನು ಯಾವ ರೀತಿ ಇದ್ದಾನೆ ಅದನ್ನು ನಾವು ಮೊದಲು ನೋಡ್ಬೇಕಾಗ್ತದೆ. ಅದಕ್ಕೆ ಅನುಗುಣಸರವಾಗಿ ನಾವು ಕಿಟ್ಟನ್ನು ವಿತರಿಸ್ತೇವೆ. ಈಗ ಶಾಲೆಗೆ ಸೇರಿಸಬೇಕು ಈ ಸಂದರ್ಭದಲ್ಲಿ, ಸರ್ಕಾರಿ ಶಾಲೆ ಆದ್ರೂ ಕೂಡ ಅಂತ ಎಲ್ಲ ಸರ್ಕಾರ ಕೊಡ್ತದೆ ಅಂತ ಅನ್ನುವಂಥದ್ದು. ಆದರೂ ಇಲ್ಲಿ ಆನ್ಲೈನ್ ಶಿಕ್ಷಣ ಅಂತ ಹೇಳಲಾಗ್ತಾ ಇದೆ. ಈಗ ನೀವು ಹೇಳಿದ್ರಿ ಮಕ್ಕಳನ್ನು ಅವರು ಆಹಾರ ತಿಂಡಿಗಾಗಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಶೈಕ್ಷಣಿಕವಾದಂಥ ಸಹಕಾರಗಳನ್ನು ಮಾಡಬೇಕಂತ ಇನ್ನು ಅವಶ್ಯಕತೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ. ಅಂದರೆ ಈಗ ಲಾಕ್ಡೌನ್ ಅಲ್ಲಿ ಕೂಡ ಶಾಲಾ ಕಾಲೇಜ್ ಮೇಲೆ ಆರೋಪ ಅಂತೇಳಿ ಅಲ್ಲ, ಆದರೆ ಈ ಆನ್ಲೈನ್ ಕ್ಲಾಸ್ ಮಾಡುವಾಗ ಈ ಜನರ ಪರಿಸ್ಥಿತಿ ಯಾವ ರೀತಿ ಉಂಟು ಅದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ದಿನ ದುಡ್ದು ಈಗ ಕೆಲವರಿಗೆ ಆಸೆ ಇರ್ತದೆ, ನನ್ನ ಮಗ ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾನೆ, ನನ್ನ ಮಗ ಆ ಕಾಲೇಜ್ ಹೋಗ್ತಾನೆ ಅಂತೇಳಿ ಆಸೆ ಸರ್ವಸಾಮಾನ್ಯ ಜನರಲ್ಲಿ. ಆದರೆ ಈ ಕರೋನಾ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ 20,000 30,000 40,000 ಫೀಸ್ ಕಟ್ಟಿ ಆನ್ಲೈನ್ ಕ್ಲಾಸಿಗೆ ಅಂತ ಹೇಳಿದ್ರೆ ಇದ್ದವರು ಕಟ್ಬೋದು. ಆದರೆ ಇಲ್ಲಿ ಊಟಕ್ಕೆ ಪರಿಸ್ಥಿತಿ ಕಷ್ಟ ಉಂಟಂತಾದ ಮೇಲೆ ಜನರು ಯಾವ ರೀತಿ ಕಟ್ಬೋದು? ಅಂದ್ರೆ ಮಕ್ಕಳಿಗೆ ಕಲೀಲಿಕ್ಕೆ ಮನೆಯವರಿಗೆ ಕೂಡ ಆಸೆ ಉಂಟು ಮಕ್ಕಳು ಕಲಿಬೇಕಂತೇಳಿ, ಆದರೆ ಮನೆಯವರಿಗೆ ಕೈಗೆತ್ತುವ ರೀತಿಯಲ್ಲಿ ಇರಬೇಕು. ಈ ಲಾಕ್ಡೌನ್ ಅಲ್ಲಿ ತಾವೇ ದುಡ್ದು ಕೆಲಸ ಇಲ್ಲದೆ ಉದ್ಯೋಗ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ದಾರೆ. ಈ ಲಾಕ್ಡೌನ್ ಅಲ್ಲಿ ನಾವು ಶಾಲಾ ಆರಂಭ ಮುಂಚೆ ಯಾವ ರೀತಿ ಫೀಸ್ ತಗೊಳ್ತಿದ್ವಿ ಅದೇ ರೀತಿ ಲಾಕ್ಡೌನ್ ಅಲ್ಲಿ ತಗೊಂಡ್ರು ಕೂಡ ಮಕ್ಕಳಿಗೆ ಗೊತ್ತಾಗುದಿಲ್ಲ. ಅದೇ ಮನೆಯವರಿಗೆ ಆ ಕಷ್ಟ ಹಣವನ್ನು ಸಾಲ ಮೂಲ ತಗೊಂಡು ಯಾರೊಟ್ಟಿಗೆ ಒಟ್ಟು ಮಾಡಿ ಕೊಡುವಾಗ ಆ ಮನೆಯವರ ಕಷ್ಟ ಯಾರಿಗೆ ಅರ್ಥ ಆಗ್ತದೆ ಅದನ್ನು ನಾವು ಮೊದಲು ನೋಡ್ಕೊಂಡು. ಯಾಕಂತ ಹೇಳಿದ್ರೆ ಈಗ ಕೊರೋನಾ ಲಾಕ್ಡೌನ್ ಇಲ್ಲದ್ರೆ ಜನರು ಪರಿಸ್ಥಿತಿ ಸಾಮಾನ್ಯವಾಗಿ ಕಟ್ತಾರೆ, ಯಾರು ಕೂಡ ದುಡ್ದು ಮನೇಲಿ ಇಬ್ರು ಕೆಲಸ ಮಾಡಿದ್ದು ಸ್ವಲ್ಪ ಅದನ್ನು ಠೇವಣಿ ಮಾಡಿಟ್ಟು ಸ್ವಲ್ಪ ತೆಗೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಟ್ತಾರೆ. ಆದರೆ ಇದು ವಿದ್ಯಾಭ್ಯಾಸ ಅಲ್ಲ, ತನ್ನ ಜೀವನ ನಡೆಸಲಿಕ್ಕೆ ಕಷ್ಟ ಅಂತ ಆದ ಮೇಲೆ ಮಕ್ಕಳಿಗೆ ಕಳ್ಳಿ ಕಷ್ಟ ಅಂತ. ಹಾಗೂ ನಾವು ನಮ್ಮೊಟ್ಟಿಗೆ ಕೂಡ ಕೆಲವು ಕಿಟ್ಟು ಕೊಡುವ ಮನೆಗೂ ಕೂಡ ಬಂದಿದೆ. ನನ್ನ ಮಗನಿಗೆ ಫೀಸ್ ಕಟ್ಟಲಿಕ್ಕೆ ಶಾಲೆಯಿಂದ ಹೇಳ್ತಿದ್ದಾರೆ, ಯೂನಿಫಾರ್ಮ್ ಬುಕ್ ಕೊಂಡೋಗ್ಲಿಕ್ಕೆ ಹೇಳಿದ್ದಾರೆ, ಇಷ್ಟು ಫೀಸ್ ಕಟ್ಟಲೇಬೇಕು ಹೇಳ್ತಿದ್ದಾರೆ ಆನ್ಲೈನ್ ಕ್ಲಾಸಿಗೆ ಅಂತೇಳಿ. ಈಗ ನೋಡಿ ಮತ್ತೊಂದು ಮುಖ್ಯವಾಗಿ ಈಗ ಆನ್ಲೈನ್ ಕ್ಲಾಸ್ ಮಾಡ್ತಾರೆ. ಈಗ ಕೆಲವು ಮನೇಲಿ ಅಂತ ಹೇಳಿದ್ರೆ ಸಿಂಪಲ್ ಸೆಟ್ ಇಟ್ಟು ಮೊಬೈಲ್ ಇಟ್ಕೊಂಡಿರ್ತಾರೆ ಬಟನ್. ಅದು ಈ ಆನ್ಲೈನ್ ಕ್ಲಾಸಿಗೆ ಈ ಮಕ್ಕಳು ಟಚ್ ತಗೊಳ್ಳೇಬೇಕು. ಒಂದು ಮನೆಯಲ್ಲಿ 3 ಮಕ್ಕಳಿಗೆ ಎಷ್ಟು ಮೊಬೈಲ್? 3 ಮೊಬೈಲ್ ತಗೋ. ಒಂದು ಮೊಬೈಲ್ ಸಾಧಾರಣ ತಲೆಗೆ 10,000 ರೂಪಾಯಿ ಆದ್ರೂ ಹೆತ್ತವರು ತಗೊಂಡು ಹೋಗ್ತಾರೆ. ಹಾಗಲಲ್ಲಿ ಅವರು ಕೆಲಸಕ್ಕೆ ಹೋಗ್ತಾರೆ. ಹೌದು, ಹಾಗಲಲ್ಲಿ ಆನ್ಲೈನ್ ಕ್ಲಾಸ್ ಇರುವುದು.
ಒಂದು ಮೊಬೈಲ್ ತಲಾ 10,000 ರೂಪಾಯಿ ಆದ್ರೆ 30,000 ರೂಪಾಯಿ ಆಯ್ತು 3 ಮೊಬೈಲ್. ಆ 30,000 ರೂಪಾಯಿ ಕಟ್ಟಿಯು ಮಕ್ಕಳಿಗೆ ಒಬ್ಬೊಬ್ಬನಿಗೆ 20,000 ರೂಪಾಯಿ ಆದ್ರೆ 60,000 ರೂಪಾಯಿ ಫೀಸ್ ಆಯ್ತು. 1,00,000 ರೂಪಾಯಿ 1 ಲಕ್ಷ ಕಟ್ಟಬೇಕಾದ್ರೆ ಆ ತಂದೆ ತಾಯಿ ದುಡಿಯುವ ಕಷ್ಟ ಯಾವ ರೀತಿ, ದಿನಕ್ಕೆ 500 ರೂಪಾಯಿ ಸಂಬಳ ಮಾಡಿ ಬಂದು ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಆ ಮನೆಯವರು ಯಾವ ರೀತಿ ಯಾರು ಹೇಳ್ತಾರೆ ಕಟ್ಟಿ ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಮನುಷ್ಯ ಒಂದೇ ರೀತಿ ಯಾವತ್ತೂ ಇರುವುದಿಲ್ಲ. ನಾವೊಂದು ಸ್ವಲ್ಪ ಅಡ್ಜಸ್ಟ್ ಆಗಿ ಹೋಗ್ಬೇಕು, ಒಮ್ಮೆ ಕನ್ಸೆಷನ್ ಕೊಡಬೇಕು. ಈಗ ನಾವು ಹೇಗೂ ಫೀಸ್ ತಗೊಳ್ಳುವಾಗ ಈ ಪರಿಸ್ಥಿತಿಯಲ್ಲಿ ಕನ್ಸೆಷನ್ ಕೊಡಲೇಬೇಕಾಗ್ತದೆ ಮನೆಯವರಿಗೆ. ಅದು ಇಲ್ಲಂದ್ರೆ ಮನೆಯವರು ಎಂತ ಆಗ್ತದೆ ಅಂತೇಳಿ ಕಂಗಾಲಾಗ್ತಾರೆ, ಮಕ್ಕಳ ವಿದ್ಯಾಭ್ಯಾಸ ಹೋಗ್ತದೆ ಅಂತೇಳಿ ಅವ್ರು ಕಂಗಾಲಾಗಿ ಅವನ ಕೈಕಾಲು ಬೇಡಿ ಇವರ ಕೈಕಾಲು ಬೇಡಿ ತಂದು ಈಗ ಫೀಸ್ ಕಟ್ತಾರೆ. ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮೊಬೈಲ್ ಕೊಟ್ಟ ಕೂಡಲೇ ಆನ್ಲೈನ್ ಕ್ಲಾಸ್ ಮಕ್ಕಳು ಓದುದಿಲ್ಲ. ಈಗ ನೀವು 1-2 ಹೇಳಿಕ್ಕೆ 10 ತನಕ ಮಕ್ಕಳಿಗೆ 1-2 ಬರುವುದಿಲ್ಲ. ಈಗ ಅಂದರೆ ಫೀಸ್ ಕಟ್ಟಿದ್ದೇವೆ. ಕೆಲವರು ಎಂತ ಮಾಡಿದೆ ಅಂದರೆ ನೆಕ್ಸ್ಟ್ ಫ್ಯೂಚರಿಗೆ ಎಜುಕೇಷನ್ ಬೇಕಂತೇಳಿ ಕಷ್ಟಪಟ್ಟು ಕೊಡ್ತಾರೆ. ಅದು ಕೂಡ ನಮಗೆ ಮನೆ ಬಂದಿದೆ, ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಸಹಾಯ ಮಾಡ್ಬೋದು ಅಂತೇಳಿ. ಆದರೆ ಈ ಫೀಸ್ ಕಟ್ಟಬೇಕು ನಾನು ಕೆಲವಾರು ಮಾಧ್ಯಮದವರೊಟ್ಟಿಗೆ ಚರ್ಚೆ ಮಾಡಿದ್ದೆ, ಇದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ಬೋದು ಅಂತೇಳಿ. ಅದೇ ಅವಕಾಶ ಸಿಕ್ಲಿಲ್ಲ. ಒಂದು ವೇಳೆ ಸಿಕ್ತಿದ್ರೆ ಅದರ ಬಗ್ಗೆ 1 ಗಂಟೆ ಚರ್ಚೆಗಿತ್ತು. ತಾವೇನು ಹೇಳ್ತೀರಿ ಅಂದ್ರೆ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ, ಈಗ ನಾನು ಮಕ್ಕಳ ವಿದ್ಯಾಭ್ಯಾಸ ಬೇಡ, ಶಾಲೆಗೆ ಹೋಗುದು ಬೇಡ ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಬೇಡ ಅಂತ ಹೇಳಿಲ್ಲ. ಆದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಈಗ ಅನಿವಾರ್ಯ ಆದಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅನಿವಾರ್ಯ ಆದಾಗ ಎಂತ ಮಾಡ್ಲಿಕ್ಕೆ ಅಂದ್ರೆ ಈಗಿನ ಪರಿಸ್ಥಿತಿ ಆಗಿರುತ್ತೆ. ಈಗ ಜನರನ್ನು ದೂರಿ ಪ್ರಯೋಜನ ಇಲ್ಲ, ಸಮಾಜವನ್ನು ದೂರಿ ಪ್ರಯೋಜನ ಇಲ್ಲ, ಯಾರನ್ನು ದೂರಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಇದು ಎಲ್ಲರಿಗೆ ಬಂದ ಕಂಟಾಗ. ಆದ್ರೆ ನಾವು ಈ ರೀತಿ ಫೀಸ್ ತಗೊಳ್ಳುವಾಗ ಈಗ 10,000 ರೂಪಾಯಿ ತಗೊಳ್ಲಿಕ್ಕಿದ್ದ ಕಡೆ ಒಂದು 2,000 ರೂಪಾಯಿ ತಗೊಳ್ಳಿ, ಒಂದು 25% ತಗೊಂಡು 75%. ಯಾಕಂದ್ರೆ ಮಕ್ಕಳು ಶಾಲೆಗೆ ಹೋಗುದಿಲ್ಲ, ಮನೆಯಲ್ಲೇ ಇರೋದು. ಜಸ್ಟ್ ಒಂದು ಆನ್ಲೈನ್ ಒಂದು ಗಂಟೆ ಆನ್ಲೈನ್ ಕ್ಲಾಸ್ ಮಾತ್ರ. ಯಾಕಂದ್ರೆ ಮನೆಯವರು 10,000 ರೂಪಾಯಿ ಕೊಟ್ಟು ಮೊಬೈಲ್ ಮನೆಯವರೇ ಪರ್ಚೇಸ್ ಮಾಡಿ ಕೊಡುದು. ಜಸ್ಟ್ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆನ್ಲೈನ್ ಕ್ಲಾಸಿಗಾಗಿ ವರ್ಷ ಪೂರ್ತಿ ಫೀಸ್ ಕಟ್ಟಬೇಕಂತ ನಾವು ಗಮನಿಸಿದಾಗೆ ಎಲ್ಲಾ ಟೀಚರ್ಸ್ಗಳಿಗೆ ಅವರು ಸಂಬಳ ಕೊಡ್ತಾರ. ಅಂದ್ರೆ ನನ್ಗೆ ತಿಳಿದ ಮಟ್ಟಿಗೆ ಈಗ ನಾನು ಕೂಡ ಕೆಲವು ಶಾಲೆಗೆ ಯಾವಾಗಲೂ ತಿಂಗಳಿಗೊಮ್ಮೆ ವಿಸಿಟ್ ಮಾಡ್ತೀನಿ. ಅದೇ ಶಿಕ್ಷಕರಿಗೆ ನಾನು ಶಾಲೆಯಲ್ಲಿ ವರದಿ ತಗೊಳ್ಳಿಲ್ಲ, ಈ ಶಿಕ್ಷಕರಲ್ಲಿ ವರದಿ ತಗೊಂಡ ಪ್ರಕಾರ ಅವರಿಗೆ 100ರಲ್ಲಿ 20% ಸ್ಯಾಲರಿ ಕೊಡುದು ಅಷ್ಟೇ. ಅದು ಕೂಡ ಪರ್ಮನೆಂಟ್ ಟೀಚರ್ಸ್ ಇಲ್ಲ, ಅರೆಕಾಲಿಕವಾಗಿ ಅವರು ಸ್ವಲ್ಪ ಜೋರಾಗಿ ಮಾತಾಡಿ ಅವರೆಷ್ಟಕ್ಕೆ ಅವ್ರು ನಡೆದ್ರೆ ಅನುದಾನಿತ ಶಿಕ್ಷಕರು ಅವರು ಕೆಲಸಕ್ಕಿಲ್ಲ, ಜಾಬ್ ಇಲ್ಲ. ಮತ್ತೆ ಅವರಿಗೆ ಈಗ ಸರ್ಕಾರದಿಂದ ಸಿಗುವ ಸಂಬಳದವರು ಕೂಡ ಅಲ್ಲ. ಈ ಕೊರೋನಾದಲ್ಲಿ ನೋಡಿ, ನಾವು ಮೊನ್ನೆ ಸಾಧಾರಣ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಹೊರಟಿ ಸೇರಿಕೊಂಡು 20 ಜನರಿಗೆ ಕಿಟ್ ಕೊಟ್ಟಿದ್ದೀವಿ. ಆ 20 ಜನ ಕಿಟ್ ಕೊಟ್ಟದ್ದು ಯಾರಿಗೆ ಅಂತ ಹೇಳಿದ್ರೆ ಅನುದಾನಿತ ಶಾಲೆಯ ಶಿಕ್ಷಕರು ಯಾರಿದ್ದಾರೆ. ನಿಜವಾಗಿ ಸರ್ಕಾರಿ ಶಾಲೆ ಅಂತ ಒಂದು 3 ತಿಂಗಳು ಲೇಟ್ ಆದ್ರೂ ಸಂಬಳ ಬರ್ತದೆ ಅವರಿಗೆ, ಸರ್ಕಾರಿ ಶಾಲೆ ಶಿಕ್ಷಕರಿಗೆ. ಅನುದಾನಿತವರಿಗೆ 1 ವರ್ಷ ಲೇಟ್ ಆದ್ರೂ ಸಂಬಳ ಅವ್ರು ದುಡ್ದದ್ದೇ ಸಂಬಳ ಅವರಿಗೆ. ಆ ರೀತಿಯೆಲ್ಲ ಈಗ ಆನ್ಲೈನ್ ಕ್ಲಾಸ್ ಅಂತ ಆದ ಮೇಲೆ ಶಿಕ್ಷಕರೇ ಆನ್ಲೈನ್ ಕ್ಲಾಸ್ ಮಾಡ್ಬೇಕಾ? ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅನುದಾನಿತ ಶಿಕ್ಷಕರಾಗ್ಲಿ ಸರ್ಕಾರಿ ಶಿಕ್ಷಕರಾದ್ರೂ ಕೂಡ ಅವರು 1 ಗಂಟೆ ಆದ್ರೂ 1 ಗಂಟೆ ಆನ್ಲೈನ್ ಕ್ಲಾಸ್ ಪಾಠ ಮಾಡ್ಲೇಬೇಕಾಗ್ತದೆ. ಈಗ ಶಾಲೆಯಲ್ಲಿ ಇದ್ರು ಕೂಡ ಅದೇ ಪಾಠ, ಆನ್ಲೈನ್ ಇದ್ರು ಕೂಡ ಅದೇ ಪಾಠ. ಆದ್ರೆ ನಾವೆಂತ ಮಾಡ್ಬೇಕಂತ ಹೇಳಿದ್ರೆ, ಈಗ ಅವರು ಆಗುದಿಲ್ಲ ನಾವು ಮನೇಲಿ ಆನ್ಲೈನ್ ಅಂದ್ರೆ ಪರಿಸ್ಥಿತಿ ಆ ರೀತಿ ಉಂಟು. ಈಗ ಶಾಲೆಗೆ ಬಂದ್ರೆ ಕೆಲವರು ಎಂತ ಮಾಡ್ತಾರೆ, ಫೀಸ್ ಕಟ್ಟಿದ್ರು ನನ್ನ ಮಗನಿಗೆ ಕೊರೋನಾ ಬರ್ತದಾ? ಜನರಿಗೂ ಸರ್ವೇಸಾಮಾನ್ಯ ಮಕ್ಕಳ ಮೇಲೆ ಒಂದು ಪ್ರೀತಿ ಇರುವುದು, ಅವ್ರಿಗೆ ಪ್ರೀತಿ ಉಂಟು, ಎದುರಿಗೆ ಆಗ್ತದೆ ಬಿಡ್ಲಿಕ್ಕೆ. ಅದನ್ನೆಲ್ಲ ಗಮನಿಸಿ ಶಾಲೆಯವರು ಎಂತ ಮಾಡ್ಬೇಕಂತ ಹೇಳಿದ್ರೆ, ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಷ್ಟರವರೆಗೆ ತಕೊಂಡಿದ್ದಾರೆ ಫೀಸ್, ಮಕ್ಕಳು ಒಳ್ಳೆ ರೀತಿ ಓದಿದ್ದಾರೆ. ಆದ್ರೆ ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ಶಾಲೆಯವರು ಕೈ ಜೋಡಿಸಲೇಬೇಕಾಗ್ತದೆ. ಈಗ ಕೆಲವು ಮನೆಯವರಿಗಂತೂ 2,000 ರೂಪಾಯಿ ಕಟ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಒಂದು ಕಿಟ್ ಯಾರು ಕೊಡ್ತಾರೆ ಅಂತ ಹೇಳಿ ಕಾಯ್ತಿರುವ ಸಂದರ್ಭದಲ್ಲಿ ಅವರು ಈಗ 2,000 ರೂಪಾಯಿ ಇವತ್ತೇ ಕಟ್ಟಬೇಕಂತ ಹೇಳಿದ್ರೆ ಬುಕ್ ಕೊಂಡೋಗಿ, ಬ್ಯಾಗ್ ಕೊಂಡೋಗಿ ಇವತ್ತೇ ಕಟ್ಟಬೇಕು, ಯೂನಿಫಾರ್ಮ್ ಕೊಂಡೋಗಿ, ಈ ಶಾಲೆ ಇಲ್ಲದ ಸಮಯದಲ್ಲಿ ಯೂನಿಫಾರ್ಮ್ ಕೊಂಡೋಗಿ ಎಂತ ಮಾಡುದು ಮನೆಯಲ್ಲಿ? ಎಸ್ ಮುಂದೆ ಏನು ಯಾವ ರೀತಿ ಇದನ್ನು ನಾವು ಎದುರಿಸ್ಬೋದು ಅಂತ ಹೇಳ್ತೀರಿ? ಸೊ ನೀವು ಆಗಲೇ ಹೇಳುವ ಹಾಗೆ 3ನೇ ಅಲೆ ಅಂತ ಅನ್ನುವ ಹಿನ್ನೆಲೆಯಲ್ಲಿ ಮತ್ತೆ ನಮ್ಮನ್ನು ಮನೆಯೊಳಗೆ ದಬ್ಬುವಂಥ ಒಂದು ಪರಿಸ್ಥಿತಿ ಬರ್ಬೋದು ಅಂತ ಅನ್ನುವಂಥದ್ದು. ಸೊ ಮನೆಯಲ್ಲೇ ಇದ್ದಾಗ ಮತ್ತೆ ಆ ಕಾಯಕವನ್ನು ಮಾಡುವಂಥ ಅಂದರೆ ಸಾಧ್ಯ ಇದೆಯಾ ನಿಮ್ಮಂಥವರಿಗೆ? ಅವರಿಗೆ ಹೋಗಿ ಮತ್ತೆ ಆಹಾರದ ಕಿಟ್ಟುಗಳನ್ನು ಕೊಡುವಂಥದ್ದು ಏನು ಹೇಳುತ್ತೆ? ಅಂದರೆ ಈಗಿನ ಪರಿಸ್ಥಿತಿ ನೋಡಿದರೆ 3ನೇ ಅಲೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸದ್ಯದಲ್ಲಿ ಈಗ ನಿನ್ನೆ ಮಾಧ್ಯಮಗಳೆಲ್ಲ ನೋಡಬೇಕಾದ್ರೆ ಅಕ್ಟೋಬರಲ್ಲಿ 3ನೇ ಅಲೆ ಸ್ಟಾರ್ಟ್ ಆಗ್ತದೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಉಂಟು. ಆ 3ನೇ ಅಲೆ ಬರಬೇಕಾದ್ರೆ ಇನ್ನೂ ಕೂಡ ಜನರ ಪರಿಸ್ಥಿತಿಯನ್ನು ಹದಗೆಡ್ತದೆ ಬಿಟ್ಟರೆ ಮೊದಲಿದ್ದ ರೀತಿಯಲ್ಲಿ ಯಾವುದೇ ರೀತಿ ಜನರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಒಂದು 2-3 ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡಬಹುದು ಮಾಡಿದ್ರೆ. ಅದು ಈ ಪರಿಸ್ಥಿತಿ ಕೂಡ ಮಳೆಗಾಲದ ಪರಿಸ್ಥಿತಿ. ಒಂದು ದಿವಸ ಹೋದ್ರೆ 10 ದಿವಸ ಮಳೆ ಬಂದ್ರೆ ಮನೇಲಿ ಕೂತ್ಕೊಳ್ಳೇಬೇಕಾಗ್ತದೆ. ಮಳೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೂ ಸಂಕಷ್ಟ ಬರ್ತದೆ. ಅಂದ್ರೆ ಈಗ ನಮಗೆ ಮುಖ್ಯವಾಗಿ ದಾನಿಗಳ ಸಹಕಾರದಿಂದ ನಾವು ಇಷ್ಟೆಲ್ಲ ಕೊಡ್ತಿದ್ದೇವೆ. ಈ ದಾನಿಗಳು ಇನ್ನೂ ಕೂಡ ಕೈ ಜೋಡಿಸ್ತಾರೆ ಅಂತೇಳಿ ಭರವಸೆ ಉಂಟು ನಮಗೆ. ಈಗ ಒಂದೇ ಕಿಟ್ಟಾಗ್ಲಿ 10 ಕಿಟ್ಟಾಗ್ಲಿ ದಾನಿಗಳು ಕೈ ಜೋಡಿಸ್ತಾರೆ ಅಂತೇಳಿ ಭರವಸೆ ಇದ್ದ ಮೇಲೆ ಈ 3ನೇ ಅಲೆ ಬಂದ್ರು ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದ್ರೂ ಕೂಡ ಈ ಸಂಕಷ್ಟದಲ್ಲಿ ಯಾರು ಕಡು ಬಡತನಿದ್ದಾರೆ ಅವರಿಗೆ ಖಂಡಿತವಾಗಿ ನಾವು ಕಿಟ್ಟು ಮುಟ್ಟಿಸ್ತೇವೆ. ಎಸ್, ಓಕೆ ಪವನ್, ಬಹಳ ಮುಖ್ಯವಾಗಿ ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲಿ ಇದ್ದುಕೊಂಡು ಅಲ್ಲಿ ಅಷ್ಟು ಜನರಿಗೆ
ತಾವು ತಮ್ಮ ಜೊತೆಗಾರರನ್ನು ಸೇರಿಸಿ, ಆಮೇಲೆ ಬಹಳ ಮುಖ್ಯವಾಗಿ ಯಾರ್ಯಾರು ಅದು ಕೊಡುವಂಥ ಶಕ್ತಿ ಉಳ್ಳವರಿಂದ ಅಲ್ಲಿಗೆ ಬಂದವರು ಕೊಡಿಸುವಂಥ ರೀತಿಯಲ್ಲಿ ಬಹಳ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ. ಒಳ್ಳೆಯ ಒಂದು ಮನೋಭಾವನೆಗಳು ಕೂಡ ತಮ್ಮಲ್ಲಿ ಇವೆ. ಒಂದಷ್ಟು ಈ ಒಂದು ವ್ಯವಸ್ಥೆಗೆ ಇದು ಹೀಗಿರಬೇಕು ಅಂತ ಅನ್ನುವಂಥ ತಮ್ಮ ಅಭಿಪ್ರಾಯಗಳು ಸೂಚಿಸುವಂಥ ರೀತಿಯಲ್ಲಿ ತಮ್ಮ ಮನೋಭೂಮಿಕೆ ಇದೆ. ತಾವು ತಮ್ಮ ಕಾರ್ಯ ಯಶಸ್ವಿಯಾಗಲಿ, ಹೀಗೆ ಮುನ್ನಡೆಯಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದದಕ್ಕಾಗಿ ಮತ್ತು ಸಂವಾದ ಪಾಲ್ಗೊಂಡದಕ್ಕಾಗಿ ಥ್ಯಾಂಕ್ ಯು. ಎಸ್, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.